ಜಿಂದಾಬಾದ್ ಸ್ವತಂತ್ರ ಭಾರತ ಕಟ್ಟಲಿಕ್ಕಾಗಿ ಪ್ರಾಣವ ಕೊಟ್ಟ ತ್ಯಾಗಿಗಳೇ ರಕ್ತವ ಚೆಲ್ಲಿದ ತ್ಯಾಗಿಗಳೇ ಅಂದು ಹರಿಸಿದ ನಿಮ್ಮಯ ರಕ್ತ ನಮ್ಮ ರಕ್ತ ನಮ್ಮ ರಕ್ತ ಕಟ್ಟುತ್ತೇವೆ ಐಕ್ಯ ಭಾರತ ಕಟ್ಟುತ್ತೇವೆ ಸ್ವತಂತ್ರ ಭಾರತ ಕಟ್ಟುತ್ತೇವೆ ಸೌಹಾರ್ದ ಭಾರತ ಕಟ್ಟುತ್ತೇವೆ ಮೆಟ್ಟುತ್ತೇವೆ ಕೋಮುವಾದವ ಮೆಟ್ಟುತ್ತೇವೆ ಭ್ರಷ್ಟಾಚಾರವ ತುಳಿಯುತ್ತೇವೆ ಇನ್ಕಿಲಾಬ್ ಜಿಂದಾಬಾದ್ ಡಿವೈಎಫ್ಐ ಜಿಂದಾಬಾದ್ ಡಿವೈಎಫ್ಐದ 15ನೇ ಉಳ್ಳಾಲ ತಾಲೂಕು ಸಮ್ಮೇಳನ ಇನಿ ಅರೆಕನಡು ನಡತೊಂದುಂಡು. ಡಿವೈಎಫ್ಐದ ಚಳುವಳಿದ ಭಾಗವಾದ ಮುಖ್ಯ ಘಟ್ಟಾಯಿನಂಚಿನ ಸಮ್ಮೇಳನ ಇಡೀ ಹೋರಾಟ ಚಳುವಳಿ ರೂಪುಮಲ್ಪನಂಚಿನ ಈ ಒಂಜಿ ಸಂದರ್ಭಡ್ ನಮ್ಮ ಇನಿ ಡಿವೈಎಫ್ಐದ ಉದ್ಘಾಟನಾ ಸಮಾರಂಭದ ಭಾಗವಾದ ಧ್ವಜಾರೋಹಣ ನಡಪೆರಂಡು. ಈ ಧ್ವಜಾರೋಹಣ ಕಾರ್ಯಕ್ರಮಡ್ ಅರೆಕಲ ಗ್ರಾಮ ಪಂಚಾಯತ್ ಅಧ್ಯಕ್ಷರೇನಂಚಿನ ಗುಲಾಬಿ ಅರೆ ಮಾತನಾಡ ಪರವಾದ ಸ್ವಾಗತ ಕೊಡ್ತೆ. ಅದೇ ರೀತಿ ಅರೆಕಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೇನಂಚಿನ MP ಮಜೀದುಲ್ಲೇರು ಅರೆಕಲ ನಮ್ಮ ಮಾತನಾಡ ಪರವಾದ ಸ್ವಾಗತ ಕೊಡ್ತೆ. ಅದೇ ರೀತಿ CPMದ ಹಿರಿಯ ಮುಖಂಡರೇನಂಚಿನ UB ಲೋಕಲ್ ರೈಗಲ ಮಾತನಾಡ ಪರವಾದ ಸ್ವಾಗತ ಕೊಡ್ತೆ. ಅದೇ ರೀತಿ ಈ ಅರೆಕಲ ಗ್ರಾಮಡ್ ಚಳುವಳಿನ ಕಟ್ಟು ಬೆಳೆಸಿದಂಚಿನ MK ಹಮೀದುಲ್ಲೇರು KH ಹಮೀದುಲ್ಲೇರು ಅರೆಗಲ ಸ್ವಾಗತ ಕೊಡ್ಪೆ. ಅದೇ ರೀತಿ ಅಮಿತ್ ಮಲಾರ್ ಸುಂದರನುಲ್ಲೇರು ಉಮರಬುಲ್ಲೇರು ಸತ್ತಾರ ಕುಜಿಪಾಡಿ ಎವರೆಸ್ ಕುಟ್ಟಿನ ಅದೇ ರೀತಿ ಪಾವೂರು ಗ್ರಾಮ ಪಂಚಾಯತ್ ಸದಸ್ಯರೇನಂಚಿನ ಚೆನ್ನಮ್ಮಲ್ಲೇರು ಮಾತೆರೆಗಳ ಈ ಒಂಜಿ ಉದ್ಘಾಟನಾ ಸಮಾರಂಭದ ಧ್ವಜಾರೋಹಣ ಭಾಗವಾದ ಸ್ವಾಗತ ಕೊಡ್ಪೆ. ಅದೇ ರೀತಿ ಈ ಒಂಜಿ ಅದೇ ರೀತಿ ಡಿವೈಎಫ್ಐದ ಈ ಉದ್ಘಾಟನಾ ಸಮಾರಂಭ ಭಾಗವಹಿಸಿನ ಡಿವೈಎಫ್ಐದ ಜಿಲ್ಲಾಧ್ಯಕ್ಷರೇನಂಚಿನ BK ಇಮ್ತಿಯಾಜ್ ಮೇರೆಗೆ ಸ್ವಾಗತ ಕೊರ್ಪೆ. ಅದೇ ರೀತಿ ಈ ಒಂದು ಸಮ್ಮೇಳನದ ಧ್ವಜಾರೋಹಣ ಮಲ್ಪೆ ಒಪ್ಪನಂಚಿನ ಡಿವೈಎಫ್ಐದ ಉಳ್ಳಾಲ ವಲಯ ಅಧ್ಯಕ್ಷರೇನಂಚಿನ ರಫೀಕ್ ಅರೆಕಲ ಮೇರೆಗೆ ಸ್ವಾಗತ ಕೊರ್ಪೆ. ಅದೇ ರೀತಿ ಡಿವೈಎಫ್ಐದ ಉಳ್ಳಾಲ ವಲಯದ ಉಪಾಧ್ಯಕ್ಷರಂಚಿನ ಗ್ರಾಮ ಪಂಚಾಯತ್ ಸದಸ್ಯರಂಚಿನ ಅಶ್ರಫ್ ಅರೆಕಲ ಜೀವನ್ ರಾಜ್ ಕುತ್ತರ್ ರಜಾಕ್ ಮಂಟಪದ ಉಪನಂಚಿನ ಮಾತಾ ಕಾರ್ಯಕರ್ತೆಗಳ ಸ್ವಾಗತ ಕೊರದಿತ್ತೆ. ಈ ಒಂದು ಸಮಾರಂಭದ ಧ್ವಜಾರೋಹಣ ಅಧ್ಯಕ್ಷರೇನಂಚಿನ ರಫೀಕ್ ಅರೆಕಲ ಮಾಡ್ಕೊಡೋದು ಕೇಳಿದ್ರು. ಇನ್ಕ್ವಿಲಾಬ್ ಜಿಂದಾಬಾದ್ ಡಿವೈಎಫ್ಐ ಜಿಂದಾಬಾದ್ ಹಾರಲಿ ಹಾರಲಿ ಕೆಂಪು ಚುಕ್ಕೆ ಹಾರಲಿ ಹಳ್ಳಿಯಿಂದಲ್ಲಿವರೆಗೆ ಕೆಂಪು ಚುಕ್ಕೆ ಹಾರಲಿ ಇನ್ಕ್ವಿಲಾಬ್ ಜಿಂದಾಬಾದ್ ಇನ್ಕ್ವಿಲಾಬ್ ಜಿಂದಾಬಾದ್ ತಾಲೂಕು ಸಮ್ಮೇಳನ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಧ್ವಜಾರೋಹಣ ಮಂತಿನಂಚಿನ ಡಿವೈಎಫ್ಐ ಉಳ್ಳಾಲ ವಲಯ ಅಧ್ಯಕ್ಷರೇನಂಚಿನ ರಫೀಕ್ ಅರೆಕಲ ಮೇರೆಗೆ ಧನ್ಯವಾದ ಕೊಡ್ತಿತ್ತೆ. ಈ ಒಂದು ಧ್ವಜಾರೋಹಣ ಮಂತಿನಂಚಿನ ರಫೀಕ್ ಅರೆಕಲ ಪಾತ್ರ ಬಂದು ಕೇಳಿದ್ರು. ಉಳ್ಳಾಲ 15ನೇ ತಾಲೂಕು ಸಮ್ಮೇಳನ ಇನಿ ನಮ್ಮ ಅರೇಕಲಡು ನಡತೊಂದುಂಡು. ಇಂದು ನಮ್ಮ ಅರೇಕಲ ಒಂಜಿ ಬಾರಿ ಕುಸಿತ ವಿಷಯ. ಡಿವೈಎಫ್ಐ ಸಂಘಟನೆ 1980 ಪಂಜಾಬ್ದ ಲೂಧಿಯಾನಡು ಸ್ಥಾಪನೆಯಾದ ಇನಿ ದೇಶವ್ಯಾಪ್ತಿ ಸಂಘಟನೆ ಬುಲೆಯೊಂದುಂಡು. ಈ ಸಂದರ್ಭಡು ಇನಿ ನಮ್ಮ ತಾಲೂಕು ಸಮ್ಮೇಳನ ನಡೆದಿದ್ದು ನನ್ನ ತುಂಬಗ ಜಿಲ್ಲಾ ಸಮ್ಮೇಳನ ನಡಪೆರುಂಡು. ಐದು ಬೊಕ್ಕ ರಾಜ್ಯ ಸಮ್ಮೇಳನ ಈ ಸರ್ತಿ ಕುಡ್ಲಡೆ ನಡಪುಂಡು. ಈ ಪೂರಾ ಸಮ್ಮೇಳನಡು ನಮ್ಮ ಶಕ್ತಿ ಮೀರಿದ ಪ್ರಯತ್ನ ಬರಡು ಅಂಚನೆ ಉಳ್ಳಾಲ ತಾಲೂಕುಡು ನಮ್ಮ ಉಳ್ಳಾಲ ತಾಲೂಕು ಸಂಬಂಧಪಟ್ಟಿನ ಪ್ರತಿ ಗ್ರಾಮಡ್ಲ ಈ ಒಂಜಿ ಡಿವೈಎಫ್ಐ ಸಂಘಟನೆ ನಮ್ಮ ಗಟ್ಟಿಯಾದ ಅವಳು ಗಟ್ಟಿಯಾದ ಗುಲಾಪಾಯರ ಬೋಡಾದ ನಮ್ಮ ಪೂರೈನ ಒಂಜಿ ಸಮಸ್ಯೆದ ಅಕ್ಕನ ಸಮಸ್ಯೆಗೆ ನಮ್ಮ ಧ್ವನಿಯಾವಡು ಬಣ್ಣದ ಕೇನೊಂದು ಈ ಸಮ್ಮೇಳನ ಯಶಸ್ವಿಗೆ ನಾಂದಿ ಆವಡು ಬಂದಿದ್ದು ಎನ್ನ ರಡ್ಡು ಪಾತ್ರೆಯನ್ನು ಉಂಟು. ಸಮಾರಂಭದ ಭಾಗವಾದ ಧ್ವಜಾರೋಹಣ ಮಂತಿನ
ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿದ ಪಂಚಾಯತ್ ಅಧ್ಯಕ್ಷರಾಗಿನ ಗುಲಾಬಿ ಮೇರೆ ದೊಡ್ಡ ಪಾತ್ರ ಹರೇಕರ ಡಿಎಫ್ ಹಿರಿಯರ ಭಾರಿ ಸಂತೋಷ ಒಂದು ಈ ಸಮ್ಮೇಳನದ ಈ ಕಾರ್ಯಕ್ರಮ ಮಾಡಿ ಭಾರಿ ಜನಕ್ಕೆ ಒಗ್ಗಟ್ಟಾದು ಭಾರಿ ಸಂತೋಷ ಆವೊಂದು ಹಿರಿಯರೆ ಈ ಸಮ್ಮೇಳನ ಎಂಟು ಮುಲ್ಪ ಡಿಎಫ್ ಐದ ಮಾತ ಪಬ್ಲಿಕ್ ಎನ್ನೊಂದು ಮನವಿ ಎಂಚಿನ ಪಂಡ ಎಂಗಳ ಗುಲಾಬಿ ಅಕ್ಕ ಹರೇಕರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ತೇವೆ ನಾನು ಉಪಾಧ್ಯಕ್ಷ ಆಗ್ತೇವೆ ನಿಖಲ ಮಾತೇನ ಸಹಕಾರ ಎಂಗಳ ಹರೇಕರ ಪಂಚಾಯತಿ ನಿಖಲ ಸಹಕಾರ ಬೋರ್ಡ್ ಬಂದದ್ದು ನಾನು ನಿಖಲ ಒಂದು ಮನವಿ ಮತ್ತೊಂದಿಲ್ಲ ಅವತ್ತಂದೆ ಈ ಸಮ್ಮೇಳನ ನಮ್ಮ ಹರೇಕಲ ಗ್ರಾಮದತ್ತು ಇಡೀ ಉಳ್ಳಾಳ ಕ್ಷೇತ್ರಡಿ ಎಂಗ್ಲೆ ಪಾಪದಗಳಿಗೆ ಮಾತಿರೆಗಳ ಈ ಸಮ್ಮೇಳನದ ಪರವಾದ ಪಾಪದಗಳಿಗೆ ಹೆಂಚಿನ ಹೆಲ್ಪ್ ಆವಡು ಅವು ಖಂಡಿತ ಈ ನಮ್ಮ DFIದ ಪರವಾಗಿ ಆವಡು ಪಂಡುದು ಅವಳ ಪಡೋದಿಲ್ಲ ಮತ್ತೆ ಎಂಕ್ ಪಾತ್ರ ನಿಖಲು ಅವಕಾಶ ಮಲ್ತು ಕೊರನೇಕು ನಿಖಲೆ ಮಾತೆರೆಗಳ ಹೊಂದಿಸದು ರಡ್ಡು ಪಾತ್ರ ಬೊಕ್ಕ ಒಂಜಿ ಚೂರು ಹೆಚ್ಚು ಕಮ್ಮಿ ಅಣ್ಣ ಎಂಕುಲು ಸಹಿಸೋಣ ತುಂಬೆ ಮಜೀದ್ ಇತ್ತ ಈ ಸಮಾರಂಭ ನಮ್ಮ ಧ್ವಜಾರೋಹಣ ಸಮಾರಂಭ ಮುಗಿಯುತ್ತೆ ನಮ್ಮ ಪಂಚಾಯತ್ ಹೊಸ ಕಟ್ಟಡ ನಮ್ಮ ಉದ್ಘಾಟನಾ ಸಮಾರಂಭ ಮುಖ್ಯ ಪ್ರತಿನಿಧಿ ಅಧಿವೇಶನ ನಡಪಲು ಮಾತಾ ಸಂಗಾತಿ ಇಲ್ಲ ಅದೇ ಜಿಲ್ಲಾ ಅಧ್ಯಕ್ಷರಾಗಿದ್ದ ವೇದಿಕೆಯವರು ಅವೇ ರೀತಿ ಹಿರಿಯ ಸಂಗಾತಿ ನೆಚ್ಚಿನ KH ಸಮೀರ್ ಯುಬಿ ಲೋಕಯ್ಯ ವೇದಿಕೆಯವರು ಅದೇ ರೀತಿ DFIದ ಮಾಜಿ ಉಳ್ಳಾಲ ಅಧ್ಯಕ್ಷರಾಗಿದ್ದ ಮಾಬಳ್ಳಿ ವೇದಿಕೆಯವರು ಅದೇ ರೀತಿ ಉಳ್ಳಾಲ ಅಧ್ಯಕ್ಷರಾಗಿದ್ದ ರವಿ ಕಾರ್ಯಗಳ ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿದ್ದ ಜೀವನ್ ರಾಜ್ಕುಮಾರ್ ಪದಾಧಿಕಾರಿಯಾಗಿದ್ದ ಗಜಾನನ ಮಂಟೆ ಪದವ್ ಅಶೋಕ್ ಪರಿಕರ ಇನಿ 4 ದಶಕದ ಹೋರಾಟ ಚಳವಳಿ ರೂಪೀಕರಣಗೊಂಡಿದೆ. ಇನಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಚಳವಳಿಯ ಭಾಗವಾಗಿ ಚಳವಳಿ ಹುಟ್ಟುನಂಚಿನ ಯುವತಿ ಜಿಲ್ಲೆಯ ಹೋರಾಟದ ಇತಿಹಾಸ ಇನಿ ಯುವಜನ ಚಳವಳಿ ವಿದ್ಯಾರ್ಥಿ ಚಳವಳಿ ಊರಿನ ಉದ್ಯೋಗಗಳು ಊರಿನ ಶಿಕ್ಷಣ ಕೊಡುವಂಚಿನ ದೇಶ ಜೀವನಗಳು ಭಾರತದ ಸ್ವಾತಂತ್ರ್ಯ ಚಳವಳಿಗಳ ಇತಿಹಾಸಕ್ಕೆ ಒಂದು ಅದರೊಳಗೆ ಪ್ರತ್ಯೇಕವಾಗಿ ದೇಶ ವಿಭಜನೆ ಮಾಡಿದ ಸಂದರ್ಭಗಳ ದೇಹತ್ಯಾಗ ಮಾಡಿದ್ದು ಅವೇ ರೀತಿ ಕೋಮು ಶಕ್ತಿಯ ವಿರುದ್ಧವಾದ ಹೋರಾಟ ಮಾಡಿದ್ದು ನಮ್ಮ ಜಿಲ್ಲೆಯ ದೊಡ್ಡ ಸಂಘಾದಿಗಳು ಇಲ್ಲಿ ಪ್ರಾಣ ಕೊಟ್ಟಿನ ನಮ್ಮ ಇತಿಹಾಸ ನಮ್ಮ ಜಿಲ್ಲೆಗಳು ಅವೇ ರೀತಿ ನಮ್ಮ ಸ್ಥಳೀಯವಾಗಿ ಹೆಚ್ಚಿನ ಪ್ರಶ್ನೆ ಬಂದವು ಅವು ಉದ್ಯೋಗದ ಪ್ರಶ್ನೆ ಆಗಬೇಕು ಆರೋಗ್ಯದ ಪ್ರಶ್ನೆ ಆಗಬೇಕು ಅಥವಾ ಶಿಕ್ಷಣದ ಪ್ರಶ್ನೆ ಪ್ರತಿಯೊಂದು ಶಿಕ್ಷಣ ಮತ್ತು ಪ್ರತಿ ವಿಷಯ ಇಲ್ಲ ಇಲ್ಲಿ ಹೋರಾಟಕ್ಕೊಂದು DFI ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಜನಗಳ ಮನಸ್ಸಿಗೆ ಇಲ್ಲದೆ ಒಂದು ಉದರ ಪಡೆದಂಚಿನ ಒಂದು ಕೆಲಸ ಬಂತು ಅದೇ ರೀತಿ ಇಲ್ಲಿ ಅನೇಕ ಪ್ರದೇಶದಲ್ಲಿ DFI ಚಳವಳಿ ಹಿರಿಯ ಘಟಕದಂಚಿನ ಗಟ್ಟಿ ಬೇರೆ ತಮ್ಮ ಈ ಪ್ರದೇಶಗಳು ಉಳ್ಳಾಗಡ್ಡ ಇಲ್ಲಿ ಭೂ ಸುಧಾರಣೆ ಕಾಯ್ದೆ ಆಗಬೇಕು ಅಥವಾ ರೈತ ಕಾರ್ಮಿಕರ ವಿಚಾರ ಕಾರ್ಮಿಕರ ಶೋಷಣೆಯ ವಿರುದ್ಧ ಹೋರಾಟ ಮಾತ್ರ ಚಳವಳಿಯ ತುಂಬದ ಭಾಗವಾಗಿ ಐಕೊಂಡಿ ಭವಿಷ್ಯ ನಾಯಕತ್ವ ಕೊಡುವಂಚಿನ ದೃಷ್ಟಿಕೋನ ಇನಿ ಉದ್ಯೋಗದ ಪ್ರಶ್ನೆ ತುಂಬುದಿ ಒಂದು ಆರೋಗ್ಯದ ಪ್ರಶ್ನೆ ತುಂಬುದಿ ಒಂದು ಇನಿ ಈ ಚಳವಳಿ ಹೋರಾಟ ಮುಂದುಕೊಂಡು DFIದ ಮುಖ್ಯವಾಗಿ ಅಂಗದ ಪಂಡ ಘಟಕ 5 ಡಿಗ್ರಿ ಸದಸ್ಯತ್ವ ಈ ಘಟಕ ಸದಸ್ಯತ್ವದ ಒಂದು ಕಾರ್ಯಚಟುವಟಿಕೆಯಲ್ಲಿ ಹೋರಾಟದ ತೀರ್ಮಾನದಲ್ಲಿ 5 ಡಿಗ್ರಿ ಸಂದರ್ಭದಲ್ಲಿ ರಾಜಕೀಯ ಪ್ರಶ್ನೆ ಆಗಬೇಕು ಅದರಿಂದ ನಮ್ಮನ್ನು ಕಾಡಿನಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ನಾಯಕತ್ವವನ್ನು ಮಾಡ್ತಾರೆ 5 ಡಿಗ್ರಿ ನಾಯಕತ್ವದ ಬದಲಾವಣೆ ಮಾಡ್ತಾರೆ ಚಳವಳಿ ದಾಳಮಂತ್ರಿ ಒಂದು ಸರಿದ ಚರ್ಚೆ ಆಗಬೇಕು ಅದನ್ನ ತುಂಬರು ವಾರಿಗೆ ಹೋರಾಟ ಕೊಡುವಂಚಿನ ಪೂರಾ ಚರ್ಚೆಯನ್ನ ಅವು ಮಾಡ್ತಾರೆ ಸಾಧಿತ ನಮ್ಮ ಸಮ್ಮೇಳನ ಇಲ್ಲಿ ಬೇರೆ ಸಂಘಟನೆ ತುದುಪ್ಪ ಒಂದು ನಾಯಕತ್ವ ಆಯ್ಕೆ ಚಾಪಂಡ ಮಿಕ್ಕದ ಹೈಕಮಾಂಡ್ ನಲ್ಲಿ ಒಂದು ಪೇಪರ್ ಲೇಖನ ಆಯ್ಕೆ ಮಾಡ್ಕೊಂಡು ಅಂಡ DFI ಚಳವಳಿಯ ಇತಿಹಾಸ ಹಂಚತ್ತು ಇನಿ ಕಾರ್ಯಕರ್ತರೇ ನಮ್ಮ ಲೀಡರ್ಗಳಿಗೆ ನಾಯಕ ಮಾಡ್ಬಿಟ್ಟು ಒಂದು ಚಳವಳಿ ಕಟ್ಟರೆ ನಾಯಕತ್ವ ಬೋರ್ಡ್ ಮಾಡ್ಕೊಂಡ ತೀರ್ಮಾನಗಳು ಅವು ಕಾರ್ಯಕರ್ತರ ಭಾಗವಾದ ಸಮ್ಮೇಳನ ಮಾಡಬೇಕು ಆ ಸಮ್ಮೇಳನ ನಮ್ಮಲ್ಲ ಅಂಚೆ ಈ ಒಂದು ಸಮ್ಮೇಳನ ಮಾತ್ರ
ಸಮ್ಮೇಳನ ಯಶಸ್ವಿಯಾದ ಭಾಗವಹಿಸಲು ಈ ಒಂದು ಸಮ್ಮೇಳನದ ಸ್ವಾಗತ ಮಾಡ್ತಾರೆ ಡಿವೈಫೈದ ಗ್ರಾಮದ ನಾಯಕರ ನೆಚ್ಚಿನ ರಿಜ್ವಾನ್ ಬೇರೆ ಸ್ವಾಗತ ಮಾಡ್ಕೊಂಡು ಇದರ ಉಳ್ಳಾಲ ತಾಲೂಕು 15ನೇ ಸಮ್ಮೇಳನದ ಅಂಗವಾಗಿ ಧ್ವಜಾರೋಹಣ ನಾವೆಂದು ಉದ್ಘಾಟನಾ ಸಮಾರಂಭಕ್ಕೆ ಸಜ್ಜಾಗಿದೆ. ಈ ಸಮ್ಮೇಳನದ ಉದ್ಘಾಟನೆಯನ್ನು ನಮ್ಮ ಡಿವೈಎಫ್ಐ ಜಿಲ್ಲಾಧ್ಯಕ್ಷರಾದ ಡಿ.ಕೆ. ಇತಿಹಾಸ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಭಾರತ್ ಸುತಾರ್ ಅವರು ಗುಲಾಬಿ ಹೂವು ನೀಡಿ ಗೌರವಿಸಬೇಕಾಗಿ ಕೇಳಿದ್ದಾರೆ. ಅದೇ ರೀತಿಯಲ್ಲಿ ಈ ಸಮ್ಮೇಳನದ ಅಧ್ಯಕ್ಷಸ್ಥಾನ ವಹಿಸುವಂತಹ ಉಳ್ಳಾಲ ವಲಯದ ಉಳ್ಳಾಲ ತಾಲೂಕಿನ ಅಧ್ಯಕ್ಷರಾದಂತಹ ರಫೀಕ್ ಕಾರ್ಯಕ್ರಮ ಅವರಿದ್ದಾರೆ. ಅವರನ್ನು ಕೂಡ ಈ ಸಮ್ಮೇಳನಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಇಕ್ಬಾಲ್ ಕೇಶ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಮ್ಮಲ್ಲಿ ಕೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಇನ್ನೊಂದು ಅತಿಥಿ ಡಿವೈಎಫ್ಐ ಉಳ್ಳಾಲ ತಾಲೂಕಿನ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಜೀವನರಾಜ್ ಸುತಾರ್ ಅವರಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮತ್ತೊಬ್ಬ ನಾಯಕ ಡಿವೈಎಫ್ಐ ಉಳ್ಳಾಲ ವಲಯದ ಉಪಾಧ್ಯಕ್ಷರಾದಂತಹ ರಜಾಕ್ ಮೊಟ್ಟೆಮೊದಲಿದ್ದಾರೆ. ಅವರನ್ನು ಕೂಡ ಈ ಸಮ್ಮೇಳನದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಇಕ್ಬಾಲ್ ಬಾಬು ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಉಳ್ಳಾಲ ವಲಯ ತಾಲೂಕು ಜೊತೆ ಕಾರ್ಯದರ್ಶಿಯಾಗಿರುವಂತಹ ಅಡ್ವೊಕೇಟ್ ಉತ್ತಾರ್ ಅವರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಅವರಿಗೆ 5 ಹಾಲನ್ನು ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾರೆ. ಇನ್ನೊಬ್ಬ ಜೊತೆ ಕಾರ್ಯದರ್ಶಿ ಅಶ್ಫಾಕ್ ಉಳ್ಳಾಲ ಅವರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಡಿ ಶಿಫ್ತೇವುಲ್ಲಾ ಇವರು ಗುಲಾಬಿ ಹೂವನ್ನು ಗೌರವಿಸಬೇಕಾಗಿ ನಮ್ಮಲ್ಲಿ ಕೇಳಿದ್ದಾರೆ. ನಮ್ಮ ಇನ್ನೊಬ್ಬ ಅತಿಥಿ ಅರೇಕಲ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಹಾಗೂ ಡಿವೈಎಫ್ಐ ಉಳ್ಳಾಲ ವಲಯ ಅರೇಕಲ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಅದೇ ರೀತಿಯಲ್ಲಿ ಡಿವೈಎಫ್ಐ ಉಳ್ಳಾಲ ವಲಯದ ಕೋಶಾಧಿಕಾರಿಯಾದಂತಹ ಅಶ್ರಫ್ ಅರೇಕಲ್ ಅವರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ರಜಾಕ್ ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಅವರಿಗೆ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಮುನ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಮಾಜಿ ಡಿವೈಎಫ್ಐ ಅಧ್ಯಕ್ಷರಾದಂತಹ ಮಹಾಮದ ಎಸ್ಎಲ್ಮಾರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಬಯಸ್ತೇನೆ. ಅವರಿಗೆ ಶಾಲಿಫ್ ಅವರು ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಹಿರಿಯ ಸಂಗಾತಿ ಕೆ ಸಮೀರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ಈ ಸಮ್ಮೇಳನಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಅರೇಕಲ ಯಾಕೂಬ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಂತ ನಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಹಿರಿಯ ಸಂಗಾತಿ ಯುಪಿ ಲೋಕೇಶ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಈ ಸಮ್ಮೇಳನಕ್ಕೆ ಹಾರ್ದಿಕವಾಗಿ ಸ್ವಾಗತ ಬಯಸ್ತೇನೆ. ಅವರಿಗೆ ಅನ್ಸಾರ್ ಖಾನಿಗಳು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಘಟಕದ ಅಧ್ಯಕ್ಷರು ಕಾರ್ಯದರ್ಶಿಗಳು ಅದೇ ರೀತಿಯಲ್ಲಿ ನಮ್ಮ ಹಿರಿಯ ಸಂಗಾತಿಗಳನ್ನು ಹಾಗೂ ಇಲ್ಲಿ ನೆರೆದಿರುವವರನ್ನೆಲ್ಲ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ನಿತಿನ್ ಉತ್ತಾರ್ ಅವರು ಮುಂದುವರಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ನಮ್ಮ ಈ ಸಮ್ಮೇಳನದ ಉದ್ಘಾಟನಾ ಪರಂಪರೆ ಸಾಮಾಜಿಕ ಕಾರ್ಯಕರ್ತರಿಂದ ರಿಯಾಜ್ ಮಂಗಳೂರಲ್ಲೆಲ್ಲ ಸ್ವಾಗತ ಕೊಡಬೇಕು. ರೀತಿ ಮತ್ತೆ ಈ ಸಮ್ಮೇಳನದ ಉದ್ಘಾಟನಾ ಸಮಾರಂಭವನ್ನು
ಉದ್ಘಾಟನೆ ಮಾಡದೆ ಡಿವೈಎಫ್ಐದ ಜಿಲ್ಲಾಧ್ಯಕ್ಷರ ನೆಚ್ಚಿನ BK ವಿನಂತಿಸಿಕೊಳ್ಳುತ್ತೇನೆ. ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ DYFI ಇದರ ಉಳ್ಳಾಲ ತಾಲೂಕು ಪ್ರಥಮ ಸಮ್ಮೇಳನದ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಚಳವಳಿಯ ಮಾರ್ಗದರ್ಶಕರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಎಡ ಚಳವಳಿಯನ್ನ ಬಲಿಷ್ಠವಾಗಿ ಕಟ್ಟಲು ತನ್ನ ಜೀವನವನ್ನೇ ಹುಡಿಪಾಗಿಟ್ಟಂತಹ ಹಿರಿಯ ಸಂಗಾತಿ UV ಲೋಕಯ್ಯ ಅವರೇ, ಅದೇ ರೀತಿ ಹರೇಕಳ ಮತ್ತು ಉಳ್ಳಾಲ ವಲಯದಲ್ಲಿ ಬಡವರಿಗಾಗಿ, ಕಾರ್ಮಿಕರಿಗಾಗಿ, ರೈತರಿಗಾಗಿ ಅನೇಕ ಚಳವಳಿಗಳನ್ನ ನಡೆಸಿ ಇವತ್ತಿಗೂ ಕೂಡ ಎಡ ಚಳವಳಿಯೊಂದಿಗೆ ಅದೇ ಯೌವನದ ಉತ್ಸಾಹದಲ್ಲೇ ನಮ್ಮೊಂದಿಗೆ ಇರುವಂತಹ ಈ ಹರೇಕಳ ಗ್ರಾಮದ ಹಿರಿಯ ಸಂಗಾತಿ K. ಹಮೀದಾಕ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ DYFIನ ಮಾಜಿ ಉಳ್ಳಾಲದ ಅಧ್ಯಕ್ಷರು, ಮುನ್ನೂರು ಗ್ರಾಮ ಪಂಚಾಯತ್ನ ನೂತನ ಉಪಾಧ್ಯಕ್ಷರಾಗಿರುವಂತಹ ಮಹಾಬಲ ತೆಪ್ಪಲಿಮಾರ್ ಅವರೇ, ಉಳ್ಳಾಲ ವಲಯ ಸಮಿತಿಯ ಅಧ್ಯಕ್ಷರಾದಂತಹ ರಫೀಕ್ ಹರೇಕಲ್ ಅವರೇ, ಜಿಲ್ಲಾ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಜೀವನ್ ರಾಜ್ ಪುತ್ತಾರ್ ಅವರೇ, ಗ್ರಾಮ ಪಂಚಾಯತ್ನ ಸದಸ್ಯರು, ಉಳ್ಳಾಲ ವಲಯದ ಮುಖಂಡರಾಗಿರ್ತಕ್ಕಂಥ ಅಶ್ರಫ್ ಹರೇಕಲ್ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಸಂಗಾತಿ ಮುಖಂಡರೇ, ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ DYFIನ ಸಂಗಾತಿಗಳೇ ಮತ್ತು ಬಂಧುಗಳೇ, ಈ ಒಂದು ಸಮ್ಮೇಳನವನ್ನ ಎರಡು ಕಾರಣಕ್ಕಾಗಿ ನನಗೆ ಉದ್ಘಾಟನೆ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಒಂದನೇದಾಗಿ ಉಳ್ಳಾಲ ತಾಲೂಕಿನ ಪ್ರಥಮ ಸಮ್ಮೇಳನವನ್ನು ನಾನು ಉದ್ಘಾಟನೆ ಮಾಡ್ತಾ ಇದ್ದೇನೆ ಅನ್ನುವಂತ ಒಂದು ಸಂತೋಷ ಒಂದು ಕಡೆ ಆಗಿದೆ. ಇದೇ ವರ್ಷದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ A. ರಹೀಂ ಅವರು ಬಂದು ಈ ಒಂದು ಗ್ರಾಮಕ್ಕೆ ಬಂದು ಇಲ್ಲಿನ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದಂತಹ ಹರೇಕಳ ಗ್ರಾಮದಲ್ಲೇ ಈ ಸಮ್ಮೇಳನ ನಡೀತಾ ಇದೆ ಎನ್ನುವ ಕಾರಣಕ್ಕಾಗಿ, ಎರಡು ಕಾರಣಕ್ಕಾಗಿ ನನಗೆ ಈ ಸಮ್ಮೇಳನವನ್ನ ಉದ್ಘಾಟನೆ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನಾವೆಲ್ಲ ಒಂದು ಯುವಜನ ಚಳವಳಿಯನ್ನ ನಾವು ಕಟ್ತಾ ಇದ್ದೇವೆ, ಚಳವಳಿಯನ್ನ ಮುಂದಕ್ಕೊಯ್ಯುವಂತ ನಿಟ್ಟಿನಲ್ಲಿ ಈ ಸಮ್ಮೇಳನವನ್ನ ನಾವು ಸಂಘಟಿಸ್ತಾ ಇದ್ದೇವೆ. ದೇಶದ ಸ್ವಾತಂತ್ರ್ಯ ಚಳವಳಿ, ಈ ದೇಶದಿಂದ ಬ್ರಿಟಿಷರನ್ನ ದೇಶದಿಂದ ಆಚೆ ಕಳಿಸಬೇಕೆನ್ನುವಂತಹ ಸ್ವಾತಂತ್ರ್ಯ ಚಳವಳಿ ಆರಂಭ ಆಗುವಂತ ಸಂದರ್ಭದಲ್ಲಿ ಈ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಗ್ತದೆ, ಈ ಹೋರಾಟ ಯಾವಾಗ ಅಂತ್ಯ ಆಗ್ತದೆ ಎನ್ನುವಂತ ಯಾರಿಗೂ ಕೂಡ ಒಂದು ಕನಸಿರಲಿಲ್ಲ. ಆದ್ರೆ ಒಂದು ದಿನ ದೇಶ ಸ್ವಾತಂತ್ರ್ಯ ಆಗ್ತದೆ ಎನ್ನುವಂತಹ ಒಂದು ಅಚಲ ನಂಬಿಕೆಯಿಂದ ಅವತ್ತು ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿದ್ರು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವತ್ತು ಹೋರಾಟವಾಗಿ ಮಾರ್ಪಾಡಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹೋರಾಟದ ಮುಖವಾಗಿ ಕಾಣ್ತಾ ಇದ್ರು. ಅದೇ ರೀತಿಯಲ್ಲಿ DYFIನ ಚಳವಳಿ ಆರಂಭ ಆಗಿದೆ, ಮುನ್ನಡೀತಾ ಇದೆ. ಈ ದೇಶದ ಯುವಜನರಿಗೆ ಒಂದು ನೆಮ್ಮದಿಯ ಬದುಕು, ಸರಿಯಾದಂತಹ ಒಂದು ನ್ಯಾಯ ಸಿಗುವವರೆಗೆ ಈ ಹೋರಾಟ ಮುಂದುವರಿತದೆ. ಈ ಹೋರಾಟದ ಆ ಒಂದು ನೆಟ್ವರ್ಕ್ ಏನಿದೆ ಅದು ಮುಂದುವರಿತದೆ. ಹಾಗಾಗಿ ನಮಗೂ ಗೊತ್ತಿಲ್ಲ ಈ ಚಳವಳಿ ಯಾವಾಗ ಕೊನೆಯಾಗ್ತದೆ ಅನ್ನುವಂಥದ್ದು. ಅಂತೂ ಈ ಚಳವಳಿ ಈ ದೇಶದಲ್ಲಿ DYFIನ ಮೂಲಕ ಆರಂಭ ಆಗಿದೆ ಅನ್ನುವಂಥ ವಿಚಾರವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ದೇಶದ ಪರಿಸ್ಥಿತಿ ನಮಗೆ ಗೊತ್ತಿದೆ. ಇವತ್ತು ಉಳ್ಳಾಲ ತಾಲೂಕು ಸಮ್ಮೇಳನದ ಆ ಘೋಷಣೆಯನ್ನು ನೀವು ನೋಡಬಹುದು. ಜಾತ್ಯತೀತ ಭಾರತಕ್ಕಾಗಿ ಮತ್ತು ಉದ್ಯೋಗದ ಹಕ್ಕಿಗಾಗಿ ಎನ್ನುವಂತ ಒಂದು ಘೋಷಣೆ ಅಡಿಯಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನ ನಡೆಯುವಂತ ಆ ಘೋಷಣೆಯಲ್ಲಿ ಎರಡು ಮುಖ್ಯ ಅಂಶಗಳನ್ನು ಕೊಟ್ಟಿದ್ದಾರೆ. ಜಾತ್ಯತೀತ ಭಾರತ ಮತ್ತೊಂದು ಉದ್ಯೋಗದ ಹಕ್ಕು. ಈ ಎರಡು ಅಂಶಗಳು ಕೂಡ ಭಾರತ ದೇಶದಲ್ಲಿ ಯುವಜನರು ಇವತ್ತು ಯಾವುದಾದ್ರೂ ಹೋರಾಟ ಮಾಡಬೇಕಾದರೆ ಖಂಡಿತವಾಗಿ ಈ ಎರಡು ಅಂಶದ ಮೇಲೆ ಹೋರಾಟ ನಡೆದರೆ ಖಂಡಿತವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಯುವಜನರ ಮನಸ್ಸುಗಳನ್ನ ಬದಲಿಸಬಹುದು ಮತ್ತು ಯುವಜನರಲ್ಲಿರ್ತಕ್ಕಂಥ ಒಂದು ಭ್ರಮೆ ಇದೆ. ಆ ಭ್ರಮೆಯಿಂದ ಹೊರಗೆ ತರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಬಹಳ ಒಂದು ಒಳ್ಳೆಯ ಒಂದು ಘೋಷಣೆಯನ್ನ ಇಟ್ಕೊಂಡು ಇವತ್ತು ಈ ತಾಲೂಕು ಸಮ್ಮೇಳನ ನಡೀತಾ ಇದೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ಒಂದು ನಮ್ಮ ದೇಶದಲ್ಲಿ
ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 76 ವರ್ಷ ದಾಟಿ 77ನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡಿದ್ದೇವೆ. ಆದರೆ ಈ 77 ವರ್ಷದಲ್ಲಿ ಭಾರತ ದೇಶ ಎಲ್ಲಿ ಇರಬೇಕಿತ್ತು ಅಲ್ಲಿ ಇದೆಯಾ? ಭಾರತ ದೇಶದ ಜನರ ಸಮಸ್ಯೆಗಳು ಯಾವುದಾದರೂ ಸಮಸ್ಯೆಗಳು ಶಾಶ್ವತವಾಗಿ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಭಾರತ ದೇಶ ಜಗತ್ತಿನ ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ತಕ್ಕಂತ ಒಂದು ಸಂದರ್ಭದಲ್ಲಿ ಭಾರತ ದೇಶ ಹೇಗಿದೆ ಎನ್ನುವುದನ್ನ ನಾವು ಇವತ್ತು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ದೇಶದ ಯುವಜನರಿಗೆ ಒಂದು ನ್ಯಾಯವನ್ನು ಕೊಡಿಸಲಿಕ್ಕೆ 76 ವರ್ಷದಲ್ಲಿ ಭಾರತ ದೇಶಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ವಿಚಾರವನ್ನು ನಾವು ಇವತ್ತು ಸಮ್ಮೇಳನದಲ್ಲಿ ಚರ್ಚೆಗಳನ್ನ ಮಾಡಬೇಕು. ಭಾರತ ದೇಶದ ಯುವಜನರು ಚರ್ಚೆಗಳನ್ನ ಮಾಡಬೇಕು. ಇವತ್ತು ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಜನರನ್ನ ವಿಂಗಡಿಸತಕ್ಕಂತ ಜನರ ಭಾವನೆಗಳ ಮೇಲೆ ಅಧಿಕಾರವನ್ನು ನಡೆಸತಕ್ಕಂಥವ್ರು ನಾವು ನೋಡ್ತಾ ಇದ್ದೇವೆ. ನಮ್ಮ ದೇಶ ಜಗತ್ತಿನ ಮುಂದೆ ತಲೆದಗ್ಗಿಸ್ತಕ್ಕಂಥ ಅನೇಕ ಘಟನೆಗಳು ನಮ್ಮ ದೇಶದೊಳಗಡೆ ಇವತ್ತು ಆಗ್ತಾ ಇದೆ. ಆದರೆ ಆ ಅವಮಾನಗಳನ್ನ ಇವತ್ತು ಮರೆಮಾಚಲಿಕ್ಕೆ, ಆ ಅವಮಾನಗಳನ್ನ ಜನರ ತಲೆಯಿಂದ ತೆಗೆದಲಿಕ್ಕೆ ಬೇಕಾದ ರೀತಿಯಲ್ಲಿ ಇವತ್ತು ವ್ಯವಸ್ಥೆಗಳನ್ನ ಈ ದೇಶವನ್ನು ಆಳ್ತಕ್ಕಂಥವರು ಮಾಡ್ತಾ ಇದ್ದಾರೆ. ಈ ದೇಶವನ್ನ ಬ್ರಿಟಿಷರು ಆಳ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಬ್ರಿಟಿಷರನ್ನ ಆಚೆ ಕಳಿಸಬೇಕು ಅಂತ ಒಂದು ಉದಾತ್ತವಾದಂತಹ ಒಂದು ಅಚಲವಾದಂತಹ ಮತ್ತು ಒಂದು ಗಟ್ಟಿಯಾದಂತಹ ಧ್ವನಿ ಒಳಗಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಚಳವಳಿ ಇತಿಹಾಸವನ್ನು ನಾವು ನೋಡಬಹುದು. ಆದ್ರೆ 1857ರಲ್ಲಿ ದೇಶದ ಪ್ರಥಮ ಸ್ವಾತಂತ್ರ್ಯ ದಂಗೆ ಅಂತ ನಾವು ಕರಿತೇವೆ. ಆ ಸ್ವಾತಂತ್ರ್ಯ 57ನೇ ದಂಗೆ ಆರಂಭ ಆದರೂ ಕೂಡ 1885ರಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಸ್ಥಾಪನೆ, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುವಂತ ಸಂದರ್ಭದಲ್ಲಿ ಅವತ್ತು ಆ ರಾಷ್ಟ್ರೀಯ ಕಾಂಗ್ರೆಸ್ಗೆ ಈ ದೇಶದಲ್ಲಿ ಬ್ರಿಟಿಷರನ್ನ ಆಚೆ ಕಳಿಸಬೇಕು, ಬ್ರಿಟಿಷರನ್ನ ದೇಶದಿಂದ ಆಚೆ ಕಳಿಸಬೇಕು ಎನ್ನುವಂತ ಯಾವುದೇ ರೀತಿಯ ಇರಾದೆ ಇರಲಿಲ್ಲ. 1885ರಲ್ಲಿ ಮುಂಬೈ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ ಬ್ರಿಟಿಷರಿಗೆ ಕೆಲವು ಆಡಳಿತಾತ್ಮಕ ಸಲಹೆಗಳನ್ನ ಕೊಡಬೇಕೆನ್ನುವ ಕಾರಣಕ್ಕಾಗಿ ಅವತ್ತಿದ್ದಂತ ಕೆಲವು ಬುದ್ಧಿಜೀವಿಗಳು ಕಾಂಗ್ರೆಸ್ ಒಳಗಡೆ ಸೇರಿಕೊಂಡು ಬ್ರಿಟಿಷ್ ಅಧಿಕಾರಿಗಳಿಗೆ ಸಲಹೆ ಕೊಡುವ ನಿಟ್ಟಿನಲ್ಲಿ ಅವತ್ತು ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿದೆ. 1886 ಎರಡನೇ ಅಧಿವೇಶನ ಲಾಹೋರ್ನಲ್ಲಿ ನಡೆದಾಗ ಅವತ್ತು ಕೂಡ ಆ ಅಧಿವೇಶನದಲ್ಲಿ ಬ್ರಿಟಿಷರು ಭಾರತದಿಂದ ಆಚೆ ಹೋಗಬೇಕು, ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಆಗಿರಲಿಲ್ಲ. 86 ಅಧಿವೇಶನದಲ್ಲಿ ಅವತ್ತು ಬ್ರಿಟನ್ನ ರಾಣಿ ವಿಕ್ಟೋರಿಯಾಗೆ ಅವತ್ತು ವಿಕ್ಟೋರಿಯಾ ರಾಣಿಯ ಆ ಬ್ರಿಟನ್ ಅಧಿಕಾರಕ್ಕೆ 50 ವರ್ಷ ತುಂಬಾಯಿತು. ಅವತ್ತು ಅಭಿನಂದನೆ ಕೊಡ್ಲಿಕ್ಕಾಗಿ ಎರಡನೇ ಅಧಿವೇಶನ ಸೇರಿತು. 1987ರಲ್ಲಿ ಅಲಹಾಬಾದ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ಆರಂಭ ಮಾಡಿದಾಗ ಅವತ್ತು ಬ್ರಿಟಿಷ್ ಪ್ರಧಾನಮಂತ್ರಿಗೆ ಬರ್ತ್ಡೇ ಶುಭಾಶಯವನ್ನು ಹೇಳಲಿಕ್ಕಾಗಿ ಅವತ್ತು ನಿರ್ಣಯವನ್ನು ತಗೊಂಡಿತ್ತು. ಯಾವಾಗ ಭಾರತ ದೇಶದಿಂದ ಬ್ರಿಟಿಷರ ಆಚೆ ಹೋಗಬೇಕು, ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಬಂದದ್ದು 1919ರಲ್ಲಿ ಅಲಹಾಬಾದ್ ಅಧಿವೇಶನದಲ್ಲಿ ಅವತ್ತು ಹಜರತ್ ಮೊಹಾನಿ ಅವರು ಭಾರತಕ್ಕೆ ಸಂಪೂರ್ಣ ಸ್ವರಾಜ್ಯ ಸಿಗಬೇಕು ಎನ್ನುವಂತ ಹೋರಾಟವನ್ನು ಒಂದು ಮಾತನ್ನು ಇಟ್ಟಿರ್ತಕ್ಕಂಥದ್ದು. ಆದರೆ ಅವರು ಹಜರತ್ ಮೊಹಾನಿ ಅವರು ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಲಹಾಬಾದ್ ಅಧಿವೇಶನದಲ್ಲಿ ಎದ್ದಿರ್ತಕ್ಕಂಥದಕ್ಕೆ ಅಲ್ಲಿ ಬಹುಮತ ಸಿಗುವುದಿಲ್ಲ. 1931ರಲ್ಲಿ ಮತ್ತೆ ಆ ಅಧಿವೇಶನ ಕಲ್ಕತ್ತಾ ಅಧಿವೇಶನದಲ್ಲಿ ಆಗಿರ್ತದೆ. 31ರಲ್ಲಿ ಆ ಅಧಿವೇಶನದಲ್ಲಿ ಭಾರತಕ್ಕೆ ಸಂಪೂರ್ಣ ಸ್ವರಾಜ್ಯ ಸಿಗಬೇಕು, ಸಂಪೂರ್ಣ ಸ್ವಾತಂತ್ರ್ಯ ಸಿಗಬೇಕು ಅನ್ನೋದಕ್ಕೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಹುಮತ ಸಿಕ್ಕಿರ್ತಕ್ಕಂಥದ್ದು. ಆ ನಂತರ ಈ ದೇಶದಲ್ಲಿ ದೊಡ್ಡ ರೀತಿಯ ಚಳವಳಿ ಆಗಿದೆ. ಅವತ್ತು 31ರಲ್ಲಿ ಅಧಿವೇಶನದಲ್ಲಿ ಸ್ವಾತಂತ್ರ್ಯಕ್ಕೆ ಸಂಪೂರ್ಣ ಸ್ವರಾಜ್ಯ ಸಿಗಬೇಕು ಅನ್ನುವಂಥ ಕಾರಣ ಬರಬೇಕಿದ್ರೆ ಅವತ್ತು ಭಗತ್ ಸಿಂಗ್ ಬಲಿದಾನ ಆಗಬೇಕಾಗಿ, ಭಗತ್ ಸಿಂಗ್ ಬಲಿದಾನದ ನಂತರ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಹುಮತದಲ್ಲಿ ಬ್ರಿಟಿಷರು ಭಾರತದಿಂದ ಆಚೆ ಹೋಗಬೇಕು, ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಎನ್ನುವಂತ ಒಂದು ಘೋಷಣೆ ಬಂದಿದೆ. ಹಾಗಾಗಿ ಇವತ್ತು ಈ ದೇಶದಲ್ಲಿ ಆ ಒಂದು 31ರ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಂತ ಸಂದರ್ಭದಲ್ಲಿ ಅನೇಕ ಚಳವಳಿಗಳು ಈ ದೇಶದಲ್ಲಿ ನಡೆದಿದೆ. ಯುವಜನರು ದೊಡ್ಡ ರೀತಿಯಲ್ಲಿ ಆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಭಾರತ ದೇಶದಲ್ಲಿ 77 ವರ್ಷಗಳಲ್ಲಿ ಭಾರತದ ಯುವಜನರ ಪರಿಸ್ಥಿತಿ
ನಾವು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ನಾವು ಹಮ್ಮಿಕೊಂಡ್ವಿ. ಭಾರತ ದೇಶ ಇವತ್ತು 121 ಜಗತ್ತಿನ ರಾಷ್ಟ್ರಗಳಲ್ಲಿ ಹಸಿವಿನ ಸೂಚ್ಯಂಕದಲ್ಲಿ 102ನೇ ಸ್ಥಾನದಲ್ಲಿದೆ ಎನ್ನುವಂತ ಅವಮಾನವನ್ನು ನಾವು ಒಪ್ಪಿಕೊಳ್ಳಬೇಕು. ಈ ಭಾರತ ದೇಶ ಹಸಿವಿನಲ್ಲಿ 107ನೇ ಸ್ಥಾನದಲ್ಲಿದೆ. ನಮಗಿಂತಲೂ ಮುಂದೆ ಇರತಕ್ಕಂಥದ್ದು ಪಾಕಿಸ್ತಾನ, ಬಾಂಗ್ಲಾದೇಶ ನಮಗಿಂತಲೂ ಮುಂದೆ ಇದೆ. ಏಷ್ಯಾ ಖಂಡದಲ್ಲಿ ನಮಗಿಂತ ಹಿಂದಿರ್ತಕ್ಕಂಥ ಒಂದೇ ಒಂದು ದೇಶ ತಾಲಿಬಾನ್ ಆಡಳಿತ ನಡೆಸತಕ್ಕಂಥ ಅಫ್ಘಾನಿಸ್ತಾನ ಮಾತ್ರ ನಮಗಿಂತ ಹಿಂದೆ ಇದೆ. ಒಂದು ದೇಶದ ಪ್ರಧಾನಮಂತ್ರಿಯ ಅಧ್ಯಕ್ಷರ ಮನೆಗೆ ನುಗ್ಗಿದಂತಹ ಪ್ರತಿಭಟನಾಕಾರರು ಅಧ್ಯಕ್ಷರ ಬಂಗಲೆಯೊಳಗೆ ಹೋಗಿ ಅಲ್ಲಿ ಬಂಗಲೆಯಲ್ಲಿದ್ದಂತಹ ಕಿಚನ್ ರೂಮ್ ಅಲ್ಲಿ ಆಮ್ಲೆಟ್ ಬ್ರೆಡ್ ತಿಂದು ಅಲ್ಲಿರ್ತಕ್ಕಂಥ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಾಡಿದಂತಹ ಶ್ರೀಲಂಕಾ ಭಾರತಕ್ಕಿಂತ ಮುಂದೆ ಇದೆ ಎನ್ನುವಂತಹ ವಿಚಾರವನ್ನು ನಾವು ಒಪ್ಪಿಕೊಳ್ಳಬೇಕು. ಬಂದು ಶ್ರೀಲಂಕಾ ನಮಗಿಂತಲೂ ಒಂದು ಒಳ್ಳೆಯ ರೀತಿಯ ಸುಧಾರಣೆ ಇದೆ, ಅದಕ್ಕಿಂತಲೂ ಹಿಂದೆ ಇದೆ ಅನ್ನುವಂತಹ ಅವಮಾನವನ್ನ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಮೂಲಕ ಇವತ್ತು ಅದನ್ನ ಮರೆಮಾಚತಕ್ಕಂತ ಕೆಲಸ ಮಾಡ್ತಾರೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಬರುವಂತಹ ಸಂದರ್ಭದಲ್ಲಿ ವಂದೇ ಭಾರತ್ ಭಾರತಕ್ಕೆ ಬಂದಿರತಕ್ಕಂಥದ್ದು ಫೆಬ್ರವರಿ 15, 2019. ನಾ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಫೆಬ್ರವರಿ 15, 2019 ಅದರ ಹಿಂದಿನ ದಿನ ಫೆಬ್ರವರಿ 14, 2019 ಪುಲ್ವಾಮಾದಲ್ಲಿ ನಮ್ಮ ಯೋಧರ ಮೇಲೆ ಉಗ್ರಗಾಮಿಗಳ ದಾಳಿ ನಡೆದು 40 ಜನ ಸತ್ತಿರುತ್ತೆ. 40 ಜನ ನಮ್ಮ ಮಿಲಿಟರಿಯವರು, ಸೇನೆಯ ಸೈನಿಕರು ಅವತ್ತು ಹುತಾತ್ಮರಾಗಿದ್ದರು. ಆ ಹುತಾತ್ಮರಾದಂತಹ ಸೈನಿಕರ ಆ ಹುತಾತ್ಮ ದೇಹಗಳು ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಕಾಯ್ತಾ ಇದೆ. ಪ್ರಧಾನಮಂತ್ರಿಗಳ ಮನವಿಗಾಗಿ ಅಂತಿಮ ದರ್ಶನ ಪಡೆದು ಅಂತಿಮ ಗೌರವವನ್ನು ಸಲ್ಲಿಸಲಿಕ್ಕೆ ಪ್ರಧಾನಮಂತ್ರಿಯವರ ಕಾಯ್ತಾ ಇದ್ರೆ ಪ್ರಧಾನಮಂತ್ರಿಯವರು ವಾರಣಾಸಿಯಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೀವು ಇವತ್ತು ಗೂಗಲ್ ನಲ್ಲಿ ಸರ್ಚ್ ಮಾಡಬಹುದು. ವಂದೇ ಭಾರತ್ ಯಾವ ದೇಶದಲ್ಲಿ ಬಂದಿರ್ತಕ್ಕಂಥ ಇವತ್ತು 107ನೇ ಸ್ಥಾನದಲ್ಲಿ ಹಸಿವಿನ ಸೂಚ್ಯಂಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ಜಾಗತಿಕ ಒಂದು ವರದಿ ಬರುವಂತಹ ಸಂದರ್ಭದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಮತ್ತೆ ಈ ದೇಶದಲ್ಲಿ ಓಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಅದನ್ನು ಓಡಿಸಿ ಇವತ್ತು ಆ ಒಂದು ವಿಚಾರವನ್ನ ಮಾಧ್ಯಮದಲ್ಲಿ ಬರದ ರೀತಿಯಲ್ಲಿ ನೋಡಿಕೊಂಡಿರ್ತಕ್ಕಂಥ ಒಂದು ಅಂಶವನ್ನು ನಾವು ನೋಡ್ತೀವಿ. ಎಕ್ಸ್ಪ್ರೆಸ್ ಇವತ್ತು ನರೇಂದ್ರ ಮೋದಿಯ ಕಾಲದಲ್ಲಿ ಆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ವೇಗ ಎಷ್ಟು ಅಂತ ಹೇಳಿದ್ರೆ 160 ಕಿಲೋಮೀಟರ್ 1 ಗಂಟೆಗೆ ಓಡ್ತದೆ ವಂದೇ ಭಾರತ್ ಎಕ್ಸ್ಪ್ರೆಸ್. 1988ರಲ್ಲಿ ಜನಶತಾಬ್ದಿ ಎನ್ನುವಂತ ಎಕ್ಸ್ಪ್ರೆಸ್ ಈ ದೇಶದಲ್ಲಿ ಓಡಿರ್ತಕ್ಕಂಥ ವೇಗ 155 ಕಿಲೋಮೀಟರ್ ಪ್ರತಿ ಗಂಟೆಗೆ. ಅಂದ್ರೆ 35 ವರ್ಷಗಳಲ್ಲಿ ನಮ್ಮ ದೇಶದ ಇವತ್ತು ಈ ನರೇಂದ್ರ ಮೋದಿ ಅವರಿಗೆ ಅವರ ಇಡೀ ದೇಶವನ್ನ ಏನು ಅಭಿವೃದ್ಧಿ ಪಡಿಸ್ತೀವಿ ಅಂತ ದೊಡ್ಡ ಕನಸನ್ನ ಪ್ರಮೇಯನ ಬಳಸಿದಂತವರಿಗೆ ವಂದೇ ಭಾರತ್ ಕೇವಲ 5 ಕಿಲೋಮೀಟರ್ ವೇಗ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ವಿಚಾರವನ್ನು ನಾವು ಯುವಜನರ ಮುಂದೆ ತಗೊಂಡು ಹೋಗ್ಬೇಕು. ಆ ವಂದೇ ಭಾರತ್ ಎಕ್ಸ್ಪ್ರೆಸ್ ಗೆ 5 ಕಿಲೋಮೀಟರ್ ವೇಗ ಕೊಟ್ಟಿರೋದು ಮಾತ್ರ ಅಲ್ಲ, ಇಡೀ ರೈಲ್ವೆ ಇಲಾಖೆಯನ್ನ ಇವತ್ತು ಖಾಸಗಿಯವರಿಗೆ ಕೊಡ್ತಕ್ಕಂಥ ವಿಚಾರದಲ್ಲಿ ನರೇಂದ್ರ ಮೋದಿ ಎಲ್ಲ ಸರ್ಕಾರಗಳಿಗಿಂತಲೂ ಕೂಡ ಮುಂದೆ ಇದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಅಷ್ಟೇ ಸತ್ಯ. ಹಾಗಾಗಿ ದೇಶದಲ್ಲಿರ್ತಕ್ಕಂಥ ಆಗ್ತಕ್ಕಂಥ ಪ್ರತಿಯೊಂದು ಜಗತ್ತಿನ ಮುಂದೆ ನಾವು ತರತಗ್ಗಿಸ್ತಕ್ಕಂಥ ಯಾವೆಲ್ಲ ಘಟನೆಗಳಿವೆ ಆ ಘಟನೆಗಳನ್ನ ಮರೆಮಾಚಲಿಕ್ಕೆ ನರೇಂದ್ರ ಮೋದಿ ನೇತೃತ್ವದ ಅಮಿತ್ ಶಾ ನೇತೃತ್ವದಲ್ಲಿ ಅದನ್ನು ಮರೆಮಾಚಿಸ್ತಕ್ಕಂಥ ಕೆಲಸವನ್ನ ಈ ದೇಶದ ಭ್ರಷ್ಟ ಮಾಧ್ಯಮದ ಮೂಲಕ ಮಾಡ್ತಾ ಇದ್ದಾರೆ. ಈ ವಿಚಾರವನ್ನು ನಾವು ಯುವಜನರ ಮುಂದೆ ಕೊಂಡು ಬಡತನ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರು. ಬಡತನ ನಿರ್ಮೂಲನೆ ಆಗಿದೆ. ಬಡತನ ನಿರ್ಮೂಲನೆ ಈ ದೇಶದಲ್ಲಿ ಆಗಿದ್ರೆ ನೀವು ಮಂಗಳೂರಿನಲ್ಲಿ 4 ಸಿಗ್ನಲ್ ಇದೆ. ಮಂಗಳೂರಿನಲ್ಲಿಂದ ಹಿಡಿದು ಈ ದೇಶದ ರಾಜಧಾನಿ ದೆಹಲಿವರೆಗೆ ನೀವು ಹೋಗಿದ್ರೆ ನೀವು ದೆಹಲಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಿಗ್ನಲ್ಗಳಲ್ಲಿ ವಾಹನಗಳು 1ರಿಂದ 60 ಸೆಕೆಂಡ್ 90 ಸೆಕೆಂಡ್ ವರೆಗೆ ಬ್ರೇಕ್ ಹಾಕಿ ನಿಲ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ವಾಹನದ ಎಡಬದಿಯಲ್ಲಿ ಬಲಬದಿಯಲ್ಲಿ ಒಂದೊಂದು ವಾಹನದ ಎಡಬದಿ ಮತ್ತು ಬಲಬದಿಯಲ್ಲಿ ಭಿಕ್ಷೆ ಬೇಡ್ತಕ್ಕಂಥ 5 ವರ್ಷ 6 ವರ್ಷ 8 ವರ್ಷ 10 ವರ್ಷದ ಮಕ್ಕಳು ಬೇಡ್ತಕ್ಕಂಥ ಸನ್ನಿವೇಶ ನಮ್ಮ ಮಂಗಳೂರಿನಿಂದ ಹಿಡಿದು ದೆಹಲಿವರೆಗೆ ಇದ್ರೆ ಭಾರತ ದೇಶ ಇವತ್ತು ಬಡತನದಿಂದ ಮುಕ್ತ ಆಗಿದೆ ಎಂದು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇವತ್ತು ಎಷ್ಟೋ ಜನರಿಗೆ ವಾಸ ಮಾಡಲಿಕ್ಕೆ ಮನೆ ಇದೆ. ನಮ್ಮ ಮಂಗಳೂರಿನ ನಗರದ ಬೀದಿಯಲ್ಲಿ ನೀವು ನೋಡಬಹುದು ಇವತ್ತು ಮನೆ ಇಲ್ಲದೆ ಆ ಟೌನ್ ಹಾಲ್ನ ಸುತ್ತಮುತ್ತ ಬದುಕತಕ್ಕಂಥವರ ಪರಿಸ್ಥಿತಿ ನೀವು ನೋಡಿ. ಅಲ್ಲೇ
ಈ ಎಲ್ಲ ಅಂಶಗಳನ್ನ ಮರೆಮಾಚಿ 6ರಿಂದ 18 ವರ್ಷದ ವಯಸ್ಸಿನಲ್ಲಿ ಇರ್ತಕ್ಕಂಥವರ ವಯೋಮಾನ ಈ ದೇಶದಲ್ಲೇ 35 ಕೋಟಿ ಜನ ಇದ್ದಾರೆ. ಅದರಲ್ಲಿ 8 ಕೋಟಿ ಮಕ್ಕಳು ಶಾಲೆಯ ಮೆಟ್ಟಿಲನ್ನ ಹತ್ತಲಿಲ್ಲ ಎನ್ನುವಂತ ವಿಚಾರವನ್ನ ಈ ದೇಶದ ನೀತಿ ಆಯೋಗ ಈ ದೇಶದ ನೀತಿ ಆಯೋಗ ಇನ್ನೊಂದು ವರದಿಯಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಹಸಿವಿನ ಸೂಚಕ ಭಾರತ ಜಾಗತಿಕ ಮಟ್ಟದಲ್ಲಿ 107ನೇ ಸ್ಥಾನದಲ್ಲಿದ್ರೆ ಭಾರತದಲ್ಲಿ ಬಿಹಾರದ 53% ಜನ ಇವತ್ತು 3 ಹೊತ್ತು ಊಟ ಮಾಡ್ತಾ ಇಲ್ಲ ಎನ್ನುವಂತಹ ವಿಚಾರವನ್ನ ನೀತಿ ಆಯೋಗ ದೇಶದ ಮುಂದೆ ಇರ್ತದೆ. ಯೋಗಿ ಆದಿತ್ಯನಾಥ್ ಆಳ್ವಿಕೆ ಮಾಡ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ 36% ಜನ ಹಸಿವಿನ ಸೂಚಕದಲ್ಲಿ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಅಂದ್ರೆ 100ರಲ್ಲಿ 36 ಜನ, 1000ರಲ್ಲಿ 360 ಜನ, 1 ಲಕ್ಷದಲ್ಲಿ 36,000 ಜನ, 1 ಕೋಟಿಯಲ್ಲಿ 36 ಲಕ್ಷ ಜನ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಆ ಒಂದು ರಾಜ್ಯದಲ್ಲಿ ಹಸಿವಿನಿಂದ ಇದ್ದಾರೆ ಎನ್ನುವಂತ ಮಾತನ್ನೇ. ಅದೇ ರೀತಿ ನೀತಿ ಆಯೋಗ ಮತ್ತೊಂದು ವರದಿಯಲ್ಲಿ ಇರುತ್ತದೆ, ನಮ್ಮ ಪಕ್ಕದ ಕೇರಳ ರಾಜ್ಯದಲ್ಲಿ 100ರಲ್ಲಿ 1 ಇಲ್ಲ ಎನ್ನುವಂತಹ ಒಂದು ವರದಿಯನ್ನು ಕೊಡ್ತದೆ. ಅಂದ್ರೆ 0.7 ಮಾತ್ರ ಅಲ್ಲಿ ಹಸಿವಿನಿಂದ ಇದ್ದಾರೆ, 100ರಲ್ಲಿ 1 ಅಲ್ಲಿ ಹಸಿವಿನಿಂದ ಇಲ್ಲ ಎನ್ನುವಂತಹ ಒಂದು ಸೂಚನೆ ವರದಿಯನ್ನ ನೀತಿ ಆಯೋಗ ಈ ದೇಶದ ಮುಂದೆ ಇರ್ತದೆ. ಹಾಗಾಗಿ ಈ ದೇಶದಲ್ಲಿ ಯಾರಿಗೆ ಬಡತನವನ್ನ ನಿರ್ಮೂಲನೆ ಮಾಡತಕ್ಕಂತ ನಿಜವಾದ ಕಾಳಜಿ ಮತ್ತು ಪ್ರಾಮಾಣಿಕತೆಯಿಂದ ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅನ್ನೋದನ್ನ ಆಲೋಚನೆ ಮಾಡಬೇಕಾದಂತ ಯುವಜನತೆ ಇವತ್ತು ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಈ ದೇಶದಲ್ಲಿ ಜಾತ್ಯತೀತತೆಯನ್ನ ಸರ್ವನಾಶ ಮಾಡಲು ಹೊರಟಿರ್ತಕ್ಕಂಥ RSS ಸಂಘ ಪರಿವಾರ ಮತ್ತು ಅದನ್ನ ಬೆರೆತಕ್ಕಂಥ ಪೋಷಣೆ ಮಾಡತಕ್ಕಂಥ ಪಾಪ್ಯುಲರ್ ಮೆಂಟಾಲಿಟಿ ನಿಷೇಧ ಆಗಿರ್ಬೋದು. ಅದರ ಹೆಸರಿನಲ್ಲಿ SDPI ಇವತ್ತು ಅದರ ಹಾದಿಯಲ್ಲಿ ಕುಳಿತಾ ಇದೆ. ಈ ದೇಶದಲ್ಲಿ ಮೊದಲ ಒಂದು ಭಯೋತ್ಪಾದಕ ಕೃತ್ಯ ನಡೆದಿರ್ತಕ್ಕಂಥದ್ದು 1948 ಜನವರಿ 30 ಶುಕ್ರವಾರ ಸಂಜೆ 5:15 ಈ ದೇಶದಲ್ಲಿ ಮೊದಲ ಭಯೋತ್ಪಾದಕ ಚಟುವಟಿಕೆ ನಡೆದದ್ದು ಬಿರ್ಲಾ ಮಂದಿರದಲ್ಲಿ, ಸರ್ವಧರ್ಮ ಪ್ರಾರ್ಥನಾಲಯ ಆಗಿರ್ತಕ್ಕಂಥ ಬಿರ್ಲಾ ಮಂದಿರದಲ್ಲಿ 2 ಸಹಾಯಕರ ಜೊತೆಯಲ್ಲಿ ಆ ಒಂದು ಪ್ರಾರ್ಥನಾ ಮಂದಿರಕ್ಕೆ ಬಂದಿರತಕ್ಕಂಥ ನಮ್ಮ ಬಾಪೂಜಿ ಮಹಾತ್ಮ ಗಾಂಧಿ ಅವರು ನಡೆದುಕೊಂಡು ಬರಬೇಕಾದ್ರೆ ನಾಥುರಾಮ್ ಗೋಡ್ಸೆ ಎನ್ನುವಂತ ಒಬ್ಬ RSS ಒಬ್ಬ ಹಿಂದುತ್ವವಾದಿ ಅವರ ಒಂದು ಕೈ ಮುಗಿದು ಕಾಲಿಗೆ ನಮಸ್ಕರಿಸುವಂತ ರೀತಿಯಲ್ಲಿ ನಮಸ್ಕರಿಸುವಂತ ಸಂದರ್ಭದಲ್ಲಿ ತನ್ನ ನಡುವೆ ಸೊಂಟದಲ್ಲಿ ಇಟ್ಟುಕೊಂಡಂತಹ ರಿವಾಲ್ವರ್ ಮೂಲಕ ಆ ವಯೋವೃದ್ಧರಾಗಿದ್ದಂತಹ ಬಾಪೂಜಿಯನ್ನ ಗುಂಡು ಹೊಡೆದು ಸಾಯಿಸಿರ್ತಕ್ಕಂತಹ ಘಟನೆ ಇದೆ. ಅದು ಈ ದೇಶದಲ್ಲಿ ನಡೆದಂತಹ ಮೊದಲ ಭಯೋತ್ಪಾದಕ ಚಟುವಟಿಕೆ. ಈ ದೇಶದ ಜಾತ್ಯತೀತದ ಪರಂಪರೆಗೆ ಮಾಡಿರ್ತಕ್ಕಂಥ ಒಂದು ಅವಮಾನ ಆ ದೇಶದಲ್ಲಿ RSS ನ ಮೂಲಕ ಆರಂಭ ಆಯಿತು. ಬಾಪೂಜಿ ಮಹಾತ್ಮ ಗಾಂಧೀಜಿಯವರ ಹತ್ಯೆ ನಡೆದು ಅಲ್ಲಿ ಅದೇ ಸ್ಥಳದಲ್ಲಿ ನಾಥುರಾಮ್ ಗೋಡ್ಸೆ ಮತ್ತು ಅವರ ಸಂಗಾತಿಗಳನ್ನ ದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ ನ ಪೊಲೀಸರು ಬಂಧನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕೊಂಡೋಗ್ತಾರೆ. ರಾತ್ರಿ ಸಮಯದಲ್ಲಿ ಆ ಒಂದು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಲಿಕ್ಕಾಗಿ ಮಹಾತ್ಮ ಗಾಂಧೀಜಿಯ ಕೊನೆಯ ಪುತ್ರ ದೇವದಾಸ್ ಗಾಂಧಿ ಆ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಬಂದಾಗ ಪೊಲೀಸರು ಹೇಳ್ತಾರೆ, ನಿಮ್ಮ ತಂದೆಯನ್ನ ಗುಂಡಿಟ್ಟು ಕೊಂದಿರ್ತಕ್ಕಂಥ ಆರೋಪಿ ಇವರೇ ಅಂತ ತೋರಿಸ್ತಾರೆ. ಆ ಸಂದರ್ಭದಲ್ಲಿ ದೇವದಾಸ್ ಗಾಂಧಿಯ ಬಳಿಗೆ ನಾಥುರಾಮ್ ಗೋಡ್ಸೆ ಹೆಜ್ಜೆ ಹಾಕೊಂಡು ಮುಂದೆ ಬಂದು ಹೇಳ್ತಾನೆ, ನಿಮ್ಮ ತಂದೆಯನ್ನ ಕೊಂದಿರ್ತಕ್ಕಂಥದ್ದು ನಾನೇ. ನಿಮಗೆ ಇವತ್ತು ಅತ್ಯಂತ ದುಃಖದ ದಿನ, ನಿಮಗೆ ಇವತ್ತು ನಿಮ್ಮ ನೋವನ್ನ ಅಡಗಿಸಿಕೊಳ್ಳಲಾಗದಂತ ದಿನ, ನಿಮ್ಮ ಜೀವನದಲ್ಲಿ ಇವತ್ತಿನ ದಿನ ಬಹಳ ದೊಡ್ಡ ನೋವಿನ ದಿನ ಅಂತ ನಾನು ಭಾವಿಸ್ತೇನೆ. ಆದರೆ ಮಹಾತ್ಮ ಗಾಂಧೀಜಿಗೆ ಮತ್ತು ನನಗೂ ಯಾವುದೇ ರೀತಿಯಾದಂತಹ ವೈಯಕ್ತಿಕ ದ್ವೇಷ ಇರಲಿಲ್ಲ ಅಂತ ಯಾರು ನಾಥುರಾಮ್ ಗೋಡ್ಸೆ ದೂರು ಕೊಡಲು ಬಂದಂತಹ ದೇವದಾಸ್ ಗಾಂಧಿಯಲ್ಲಿ ಹೇಳ್ತಾರೆ. ದೇವದಾಸ್ ಗಾಂಧಿ ಅಷ್ಟರವರೆಗೂ ಮೌನವಾಗಿದ್ದಂತಹ ದೇವದಾಸ್ ಗಾಂಧಿ ಆ ನಾಥುರಾಮ್ ಗೋಡ್ಸೆಯಲ್ಲಿ ಕೇಳ್ತಾರೆ, ಮತ್ತೆ ಯಾಕೆ ನನ್ನ ತಂದೆಯನ್ನು ಕೊಂದಿದ್ದೀಯ ನೀನು? ನನ್ನ ತಂದೆಯನ್ನು ಯಾಕೆ ಕೊಂದಿದ್ದೀಯ ಅಂತ ಕೇಳಿದ್ರೆ ಆಗ ಕೊಟ್ಟಿರ್ತಕ್ಕಂಥ ನಾಥುರಾಮ್ ಗೋಡ್ಸೆಯ ಉತ್ತರ, ಈ ದೇಶದಲ್ಲಿ ಭಾರತೀಯರು ಯಾವ ಎಷ್ಟವರೆಗೆ ಜೀವಿಸಿರ್ತಾರೋ, ಭಾರತ ದೇಶದಲ್ಲಿ ಇಲ್ಲಿ ಎಷ್ಟು ಭಾರತೀಯರು ಹುಡ್ತಾರೋ ಅಲ್ಲಿವರೆಗೂ ಮರೆಯಲಾಗದಂತ ಒಂದು ಉತ್ತರವನ್ನ ನಾಥುರಾಮ್ ಗೋಡ್ಸೆ ಕೊಟ್ಟಿರ್ತಕ್ಕಂಥದ್ದು. ನಾಥುರಾಮ್ ಗೋಡ್ಸೆ ಉತ್ತರ ಏನಾಗಿದೆ ಅಂದ್ರೆ, ರಾಜಕೀಯ ಮಾತ್ರ ಉದ್ದೇಶ ಆಗಿತ್ತು, ರಾಜಕೀಯಕ್ಕೋಸ್ಕರ ನಾನು ಕೊಂದಿದ್ದೇನೆ, ರಾಜಕೀಯ ಅಲ್ಲದೆ ಬೇರೆ ಯಾವ ಉದ್ದೇಶಕ್ಕೂ ಕೊಂದಿಲ್ಲ. ಆ ರಾಜಕೀಯ ಏನು ಎಂಬುದನ್ನ ನನಗೆ ಪೊಲೀಸರು ಅವಕಾಶ ಮಾಡಿಕೊಟ್ರೆ ನಾನು 1 ಗಂಟೆಯಲ್ಲಿ ನಿಮಗೆ ನಾನು ವಿವರಿಸ್ತೇನೆ ಎನ್ನುವಂತ ನಾಥುರಾಮ್ ಗೋಡ್ಸೆ ಹೇಳಿದ್ರು. ಆದ್ರೆ ಪೊಲೀಸರು ಅದಕ್ಕೆ ಅನುಮತಿಯನ್ನು ನೀಡಿಲ್ಲ.
ಎಲ್ಲ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಿ ಮಣಿಪುರದಲ್ಲಿ ಒಂದು ತಾಯಿಯ ಒಂದು ಸ್ತ್ರೀಯ ನಗ್ನವಾದಂತಹ ಮೆರವಣಿಗೆ ನಡೆಸಿದಂತಹ ಅಂತ ಸಂದರ್ಭದಲ್ಲೂ ಕೂಡ ಒಂದು ಸೌಜನ್ಯಕ್ಕಾದರೂ ನಾಚಿಕೊಳ್ಳದಂತಹ ಸರ್ಕಾರ ಈ ದೇಶದಲ್ಲಿದ್ರೆ ಇವತ್ತು ಆ ಎಲ್ಲ ವಿಚಾರಗಳನ್ನ ಮರೆಮಾಚಲಿಕ್ಕಾಗಿ ಇವತ್ತು ಬೇರೆ ಬೇರೆ ವಿಚಾರಗಳನ್ನ ಮುಂದಕ್ಕೆ ತರ್ತಾ ಇದೆ. ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಈ ರಾಜ್ಯದಲ್ಲಿ ಒಂದು ಧ್ರುವೀಕರಣ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಅಲ್ಪಸಂಖ್ಯಾತರಿಗಿದ್ದಂತಹ ಆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿದ್ದಂತಹ ಮೀಸಲಾತಿಯನ್ನು ತೆಗೆದುಹಾಕುವ ಮೂಲಕ ಅಲ್ಪಸಂಖ್ಯಾತರನ್ನು ಎತ್ತಿ ಕಟ್ಟುವಂತ ಕೆಲಸವನ್ನು ಮಾಡಿದೆ. ಆನಂತರ ಚುನಾವಣೆ ಬಂದ ಸಂದರ್ಭದಲ್ಲಿ ಆ ಒಂದು ಏನು ಬಿಜೆಪಿ ಸರ್ಕಾರದ ಉನ್ನಾಲೆ ಇತ್ತು ಈ ರಾಜ್ಯದಲ್ಲಿ ಆ ರೀತಿಯ ಒಂದು ತೀರ್ಮಾನ ಮಾಡಿದ ಮುಸ್ಲಿಮರು ಇವತ್ತು ತಂಗಿ ಹೇಳ್ತಾರೆ, ತಂಗಿ ಇದ್ದಾಗ ಮುಸ್ಲಿಂ ಮತ್ತು ಹಿಂದೂ ಮತಗಳ ವಿಭಜನೆ ಆಗ್ತದೆ, ಮತಗಳ ಧ್ರುವೀಕರಣ ನಡೆಸಿ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂತ ಹೇಳಿ. ಆದರೆ ಈ ರಾಜ್ಯದ ಮುಸ್ಲಿಮರು ಬಹಳ ಶಾಂತಿಯಿಂದ ಆ ಒಂದು ವಿಚಾರವನ್ನ ಯಾವುದೇ ರೀತಿಯಲ್ಲಿ ಕೂಡ ಗಣನೆಗೆ ತೆಗೆದುಕೊಳ್ಳದೆ ಈ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರವನ್ನು ಸೋಲಿಸುವಂತಹ ಒಂದು ಕೆಲಸ ಈ ದೇಶದಲ್ಲೂ ಕೂಡ ಬಿಜೆಪಿಯ ಸರ್ಕಾರವನ್ನ ತೆಗೆಯಬೇಕಂತ ನಿಟ್ಟಿನಲ್ಲಿ ಯುವಜನರು ಆಲೋಚನೆಯನ್ನು ಮಾಡಬೇಕು. ಯುವಜನರಿಗೆ ಉದ್ಯೋಗ ಇಲ್ಲ, ಯುವಜನರು ಉದ್ಯೋಗವನ್ನು ಕಸಿದುಕೊಳ್ತಾ ಇದ್ದಾರೆ. ಬ್ಯಾಂಕ್ಗಳನ್ನು ವಿಲೀನ ಮಾಡಿ ಅಲ್ಲೆಲ್ಲೂ ಉದ್ಯೋಗಗಳು ಕಳ್ಕೊಳ್ಳುತ್ತೆ. ರೈಲ್ವೆಯನ್ನ ಖಾಸಗೀಕರಣ ಮಾಡ್ತಾ ಇದೆ. ಈ ದೇಶದ ವಿಮಾನ ನಿಲ್ದಾಣಗಳನ್ನ ಮಾರಾಟ ಮಾಡ್ತಾ ಇದೆ. ಈ ದೇಶಕ್ಕೆ ವಿಮಾನ ನಿಲ್ದಾಣ ಮಾರಾಟ ಮಾಡಲಿಕ್ಕೆ ಒಂದು ಕಾರಣ ಇದೆ, ಅಂದ್ರೆ ಈ ದೇಶಕ್ಕೆ ಒಂದೇ ಒಂದು ಸ್ವಂತ ವಿಮಾನ ಇದೆ. ಆ ಕಾರಣಕ್ಕಾಗಿ ಮಾರಾಟ ಮಾಡಿದೆ. ಈ ದೇಶಕ್ಕೆ ಒಂದು ಸ್ವಂತ ವಿಮಾನ ಇಲ್ಲದಂತಹ ಅಪರೂಪದ ರಾಷ್ಟ್ರಗಳಲ್ಲಿ ಭಾರತ ಒಂದಾಗಿದೆ. ಭಾರತಕ್ಕೆ ದೇಶಕ್ಕೆ ಸ್ವಂತವಾದ ಒಂದು ವಿಮಾನ ಇದೆ. ಒಂದು ಸ್ವಂತ ವಿಮಾನ ಇಲ್ಲದ ದೇಶವಾಗಿ ಮಾಡಿರ್ತಕ್ಕಂಥ ಕೀರ್ತಿ ನರೇಂದ್ರ ಮೋದಿ ಅವರು. ಯಾರಿಗಿಲ್ಲ, ಇಂಡಿಯನ್ ಏರ್ಲೈನ್ಸ್ ಯಾವುದು ನಮ್ಮ ಕೈಯಲ್ಲಿಲ್ಲ, ದೇಶದ ಕೈಯಲ್ಲಿಲ್ಲ. ಅದೆಲ್ಲವೂ ಕೂಡ ಖಾಸಗಿ ಪಾಲಾಗಿದೆ. ವಿಮಾನ ನಿಲ್ದಾಣವನ್ನು ಕೊಟ್ಟರು, ಈ ದೇಶದ ಹಾರ್ಬರ್ಗಳನ್ನ ಕೊಟ್ಟರು, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅದನ್ನು ಕೊಟ್ಟರು. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇತಿಹಾಸ ಈ ದೇಶದಲ್ಲಿ. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಈ ದೇಶದಲ್ಲಿ ಆರಂಭ ಮಾಡಿರುವಂತದ್ದು ಇಂದಿರಾ ಗಾಂಧಿ ಅವರು. ಯಾಕೆ ಆರಂಭ ಮಾಡಿದ್ರು? ಈ ದೇಶದಲ್ಲಿ ಸ್ವಂತ ಒಂದು ತೈಲ ಕಂಪನಿ ಭಾರತ ದೇಶಕ್ಕೆ ಬೇಕು ಅಂತ ಹೇಳಿ ಅವತ್ತು ಈ ದೇಶದ ಕಮ್ಯುನಿಸ್ಟರು ಸಂಸತ್ತಿನೊಳಗೆ ಕೂಗಿದ್ರು, ಧ್ವನಿ ಎತ್ತಿದ್ರು. ಆದರೆ ಇಂದಿರಾ ಗಾಂಧಿ ಕಾಲದಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಯಿತು. ಭಾರತ ಪಾಕಿಸ್ತಾನ ಯುದ್ಧ ಆಗುವಂತ ಸಂದರ್ಭದಲ್ಲಿ ಭಾರತ ದೇಶದ ಮಿಲಿಟರಿಯವರಿಗೆ ಬೇಕಾಗಿದ್ದು ತೈಲ ಪೂರೈಕೆ ಮಾಡುವಂತ ಭಾರತದಲ್ಲಿದ್ದಂತಹ ಒಂದೇ ಒಂದು ತೈಲ ಕಂಪನಿ ಬರ್ಮಾ ಶೆಲ್ ಕಂಪನಿ ಮಾತ್ರ ಈ ದೇಶದಲ್ಲಿ. ಬರ್ಮಾ ಶೆಲ್ ಕಂಪನಿಗೆ ಇಂದಿರಾ ಗಾಂಧಿ ಪತ್ರ ಬರೆದರು, ನಮಗೆ ಇಷ್ಟು ತೈಲದ ಅವಶ್ಯಕತೆ ಇದೆ ಸರ್ಕಾರಕ್ಕೆ. ಈ ದೇಶದಲ್ಲಿ ಈ ದೇಶ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ನಡೀತಾ ಇದೆ, ನಮಗೆ ತೈಲ ಬೇಕು ಎಂದು ಕೇಳಿದಾಗ ಬರ್ಮಾ ಶೆಲ್ ಕಂಪನಿಯವರು ನಿರಾಕರಿಸಿದ್ರು. ಬರ್ಮಾ ಶೆಲ್ ಕಂಪನಿ ನಿರಾಕರಣೆಗೆ ಬಿಪಿಸಿಎಲ್ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ. ಅದೇ ಬಿಪಿಸಿಎಲ್ ಅನ್ನ ದೇಶ ಪ್ರೇಮ ರಾಷ್ಟ್ರೀಯತೆ ಕರೆತಕ್ಕಂಥ RSS ನೇತೃತ್ವದ ಬಿಜೆಪಿ ಸರ್ಕಾರ ಅದನ್ನು ಇವತ್ತು ಮಾರಾಟ ಮಾಡಿದೆ. ಈ ವಿಚಾರವನ್ನು ನಾವು ಯುವಜನರ ಕೈಯಲ್ಲಿ ಕೊಂಡೋಗ್ಬೇಕು. ಯಾಕೆ ಬಿಪಿಸಿಎಲ್ ಇತಿಹಾಸವನ್ನು ಜನರಿಗೆ ತಿಳಿಸಬೇಕು. ಬರ್ಮಾ ಶೆಲ್ ನಿರಾಕರಣೆ ಮಾಡಿದಾಗ ಭಾರತ ದೇಶಕ್ಕೆ ಅವತ್ತು ಆಪತ್ತಿತ್ತು, ಆದರೆ ಭಾರತದ ಸೈನಿಕರು ಆ ಪಾಕಿಸ್ತಾನವನ್ನು ಸೋಲಿಸಿದ್ರು, ರಾವತ್ತನಕ್ಕೆ ಓಡಿದ್ರು. ನಮ್ಮ ಮಂಗಳೂರಿನಲ್ಲಿ ಇರ್ತಕ್ಕಂಥ ಒಬ್ಬ ಆ ಯೋಧ ಕ್ಯಾಪ್ಟನ್ ಆಸಿಫ್ ಅನ್ನುವಂಥವರು ಆ ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ. ಪಾಕಿಸ್ತಾನ ಇದುವರೆಗೂ ಕೂಡ ಆ ಕ್ಯಾಪ್ಟನ್ ಆಸಿಫ್ ಮಂಗಳೂರಿನವರು ಮೃತದೇಹವನ್ನ ಇದುವರೆಗೂ ಕೂಡ ಅವರ ಕುಟುಂಬಕ್ಕೆ ಕೊಟ್ಟಿಲ್ಲ. ಅಂತ ಒಂದು ಇತಿಹಾಸ ಇರತಕ್ಕಂಥ ಯುದ್ಧದ ಆ ಕಾರವಾರದಲ್ಲಿ ಈ ದೇಶಕ್ಕೆ ಒಂದು ಖಾಸಗಿ ಕಂಪನಿ ಪೆಟ್ರೋಲ್ ಡೀಸೆಲ್ ಅನ್ನು ಕೊಡುವುದಿಲ್ಲ ಎನ್ನುವಂತ ಕಾರಣಕ್ಕಾಗಿ ಬಿಪಿಸಿಎಲ್ ಹುಟ್ಟಿತ್ತು. ಅದೇ ಬಿಪಿಸಿಎಲ್ ಇವತ್ತು ಮಾರಾಟಕ್ಕೆ ಇದಾ ದೇಶ ಪ್ರಯತ್ನ, ಇದು ರಾಷ್ಟ್ರೀಯತೆ ಎನ್ನುವಂತ ವಿಚಾರವನ್ನ ಇವತ್ತು ನಾವು ಈ ಸಮ್ಮೇಳನದಲ್ಲಿ ಚರ್ಚೆಗಳನ್ನ ಮಾಡಿ ಆ ಚರ್ಚೆಗಳನ್ನ ಯುವಜನರ ಕೈಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ತುಂಡು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಸ್ವತ್ತುಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಕದ ಕೇರಳದಲ್ಲಿ ಅದಾನಿಗೆ ವಿಮಾನ ನಿಲ್ದಾಣಗಳನ್ನು ಮಾರಾಟ ಮಾಡುವಂತ ಸಂದರ್ಭದಲ್ಲಿ ತಿರುವನಂತಪುರಂ ವಿಮಾನ ನಿಲ್ದಾಣವನ್ನು ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಅದು ಅದಾನಿಯ ಪಾಲಾದಾಗ ಎರ್ನಾಕುಲಂ ಕೊಚ್ಚಿಯ ವಿಮಾನ ನಿಲ್ದಾಣವನ್ನ ಸರ್ಕಾರ ಇಟ್ಟುಕೊಂಡಿತ್ತು. ಸರ್ಕಾರವನ್ನು ಬಿಟ್ಟರೆ ಸರ್ಕಾರವೇ ಅಲ್ಲಿ ಆ ಒಂದು ವಿಮಾನ ನಿಲ್ದಾಣ ಪಡ್ಕೊಂಡು ಒಂದು ಪೇಪರ್ ಕಂಪನಿ, ಆ ಪೇಪರ್ ಕಂಪನಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅದನ್ನು ಮಾರಾಟಕ್ಕೆ ಅದನ್ನ ಕೇರಳ ಸರ್ಕಾರ ತಗೊಂಡು ಆ
ಹೇಳಿದ್ರು ಕೂಡ ಖಾಸಗಿಯವರಿಗೆ ಮಾರಾಟ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇಶದಲ್ಲಿರ್ತಕ್ಕಂಥ ಸೊತ್ತುಗಳನ್ನ ಮಾರಾಟ ಮಾಡಿದ್ರೆ ಅದರ ಬಲಿಪಶುಗಳು ಯಾರಂತ ಹೇಳಿದ್ರೆ ಯುವಜನ. ಅಲ್ಲಿ ಉದ್ಯೋಗ ಪಡೆಯಬೇಕಾದ ಯುವಜನರಿಗೆ ಅಲ್ಲಿ ಅನ್ಯಾಯ. ಇವತ್ತು ಈ ವಿಚಾರಗಳನ್ನು ನಾವು ಮಾತಾಡ್ತೀವಿ. ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿಚಾರ, ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತಹ ವಿಚಾರಗಳು. ಇವತ್ತು RSS ಮತ್ತು SDP ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಅದು ಸೋಲುಗಳನ್ನ ಅನುಭವಿಸುತ್ತೆ, ಸೋಲ್ತಾ ಇದೆ. ಗಣೇಶೋತ್ಸವವನ್ನು ಅಲ್ಲಿ ಮಾಡಬೇಕೆನ್ನುವ ವಿಚಾರಗಳನ್ನು ಎತ್ತುಕೊಳ್ತಾರೆ. ಇನ್ನೊಂದು ಸೌಜನ್ಯ ಅನ್ನುವಂಥ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಆಗದಂತ ಕಲ್ಲಡ್ಕ ಪ್ರಭಾಕರ್ ಭಟ್ರಂತ RSS ಮುಖಂಡರು ಇವತ್ತು ಯಾವುದಾದರೂ ಭಾವನಾತ್ಮಕ ವಿಚಾರಗಳನ್ನು ಹೇಳಿಕೊಂಡು ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಕಲ್ಲಡ್ಕ ಪ್ರಭಾಕರ್ ಭಟ್ ನೀವು ನೇರ ರಾಜಕಾರಣಕ್ಕೆ ಬನ್ನಿ. ನೀವು ಹೇಳ್ತಾ ಇದ್ದೀರಿ, ಮೊನ್ನೆ ಉಳಿದ ಕಾರ್ಯಕ್ರಮದ ಉಲ್ಲೇಖ ಮಾಡಿದ್ರು, ನೀವು ಹೇಳ್ತಾ ಇದ್ದೀರಿ ನಾನು ಜೈಲಿಗೆ ಹೋಗಲಿಕ್ಕೆ ಇಷ್ಟಪಡ್ತೇನೆ. ನೀವು ಜೈಲಿಗೆ ಹೋಗುವಂತ ಸಾಕಷ್ಟು ಅವಕಾಶಗಳಿತ್ತು, ನೀವು ಹೋಗಲಿಲ್ಲ. ನಿಮಗೆ 80 ವರ್ಷ ಆಗಿರ್ಬೋದು, ನನಗೆ ನಾನು ಭಾವಿಸ್ತೇನೆ. 80 ವರ್ಷದಲ್ಲಿ ಎಷ್ಟು ನೀವು ಜೈಲಲ್ಲಿ ನೀವು ಜೈಲಲ್ಲಿರಲಿಲ್ಲ, ಬದಲಾಗಿ ಇವತ್ತು ಬಡವರ ಮಕ್ಕಳನ್ನು ನೀವು ಜೈಲಿಗೆ ಕಳಿಸ್ತಾ ಇದ್ದೀರಿ, ಜೈಲುಗಳನ್ನು ತುಂಬಿಸ್ತಾ ಇದ್ದೀರಿ, ಜೈಲುಗಳನ್ನು ಭರ್ತಿ ಮಾಡ್ತಾ ಇದ್ದೀರಿ. ಅದು ಮಾತ್ರ ನೀವು ಮಾಡ್ತಕ್ಕಂಥದ್ದು. ಅದು ಬಿಟ್ಟು ಇವತ್ತು ನಿಮ್ಮ ಕಾಲಘಟ್ಟದಲ್ಲಿ ನಡೆತಕ್ಕಂಥ ಯಾವ ವಿಚಾರಗಳ ಬಗ್ಗೆ ನೀವು ಮಾತಾಡೋದು. ಹಿಂದುತ್ವ ಅಂದರೆ ಮುಸ್ಲಿಮರನ್ನ ದ್ವೇಷ ಮಾಡೋದು ಮಾತ್ರ ಹಿಂದುತ್ವ ಅಂತ ನೀವು ಹೇಳಿ. ಹಿಂದೂಗಳಲ್ಲಿರ್ತಕ್ಕಂಥ ಯುವ ಜನರಿಗೆ ಉದ್ಯೋಗ ಪಡೆಯತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಹಿಂದುತ್ವ ಪ್ರಯೋಗ ಆಗುತ್ತೆ. ನಿಮ್ಮ ಹಿಂದೂಗಳ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಡಾಕ್ಟರ್ ಆಗಬೇಕು ಅಂತಂದ್ರೆ ಮೆಡಿಕಲ್ ಕಾಲೇಜ್ ಕೊಡಬೇಕು, ಇಂಜಿನಿಯರ್ ಕಾಲೇಜ್ ಕೊಡಬೇಕು ಎನ್ನುವುದಕ್ಕೆ ನಿಮ್ಮ ಹಿಂದುತ್ವದ ಪ್ರಯೋಗ ಆಗುವುದಿಲ್ಲ. ಒಬ್ಬ ಹಿಂದೂವನ್ನ ಹಿಂದೂಗಳೇ ಮಾಡಿದ್ರೆ ಹಿಂದುತ್ವ ಪ್ರಯೋಗ ಆಗುವುದಿಲ್ಲ. ಅಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಯುವ ಜನರಿಗೆ ಒಂದು ನ್ಯಾಯವನ್ನು ಕೊಡಿಸಬೇಕು, ಅವರಿಗೆ ಉದ್ಯೋಗ ಕೊಡಬೇಕು. ದೊಡ್ಡ ದೊಡ್ಡ ಕಂಪನಿಗಳಿಗೆ, ಇಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ತೆರೆದಿದ್ರು ಕೂಡ ಅಲ್ಲಿ ಈ ಜಿಲ್ಲೆಯ ಹಿಂದೂಗಳಿಗಾಗಿ ನೀವು ಒಮ್ಮೆನೂ ಮಾತಾಡೋದು, ನೀವು ಒಂದು ಸಲವೂ ಕೂಡ ಮಾತಾಡೋದು. ಒಮ್ಮೆ ಒಮ್ಮೆ ಕೂಡ ನೀವು ಸುಲಿಗೆ ಮಾಡತಕ್ಕಂಥ ಆಸ್ಪತ್ರೆಗಳ ವಿರುದ್ಧ ನೀವು ಮಾತಾಡೋದಿಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ ನೀವು ನೇರವಾಗಿ ರಾಜಕಾರಣಕ್ಕೆ ಬನ್ನಿ, ಚುನಾವಣೆಯಲ್ಲಿ ನಿಂತ್ಕೊಳ್ಳಿ. ನೀವು ಚುನಾವಣೆಯಲ್ಲಿ ನಿಂತ್ಕೊಂಡು ನೀವು ನಿಮ್ಮ ರಾಜಕಾರಣ ಏನಿದೆ, ನಿಮ್ಮ ಹುನ್ನಾರಗಳು ಬಿಜೂರುಗಳಲ್ಲಿ ನಡೆಸ್ತೀರಿ, ಅದನ್ನು ಅಲ್ಲಿ ನಡೆಸಿ ಪ್ರಯೋಗ ಮಾಡಿ ವಿಜಯ ಗಳಿಸಲಿಕ್ಕೆ ನೀವು ಪ್ರಯತ್ನ ಮಾಡಿ. ಖಂಡಿತವಾಗಿ ನಿಮಗೆ ವಿಜಯ ಸಿಗುವುದಿಲ್ಲ. ಈ ಜಿಲ್ಲೆಯ ಜನರು ಸಾಮರಸ್ಯವನ್ನು ಬಯಸ್ತಾರೆ. ಈ ಜಿಲ್ಲೆಯ ಜನರು ಒಬ್ಬ ಸೌಹಾರ್ದತೆಯನ್ನು ಬಯಸ್ತಾರೆ. ನೀವು ಜಾತ್ರೆಗಳಿಗೆ ವ್ಯಾಪಾರಸ್ಥರು ಬರಬೇಡಿ ಅಂತ ಹೇಳ್ತೀರಿ, ಅಲ್ಲಿ ಮುಸ್ಲಿಂ ವ್ಯಾಪಾರಸ್ಥರು ಬಂದ್ರೆ ವ್ಯಾಪಾರ ಆಗುವುದಿಲ್ಲ ಅಂತ ಹೇಳ್ತೀರಿ. ನೀವು ಮತ್ತೆ ಅದಕ್ಕೆ ನಿಮ್ಮ ಬಿಜೆಪಿಯ ರಾಜ್ಯ ಅಧ್ಯಕ್ಷರು ಶಾಸಕರು ಹೋಗಿ ಅದಕ್ಕೆ ಮತ್ತೆ ನೀವು ಎಣ್ಣೆ ಬಿಡುವಂತ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗಿ ಅವರು ಯಶಸ್ವಿ ಆಗುವುದಿಲ್ಲ. ವ್ಯಾಪಾರಸ್ಥರಿರ್ಬೋದು, ಕಾರ್ಮಿಕರಿರ್ಬೋದು, ಅವರೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿದ್ದಾರೆ. ಅವರಲ್ಲಿ ಯಾವುದೇ ರೀತಿಯ ಬಿರುಕುಗಳಿಲ್ಲ. ಬಿರುಕುಗಳನ್ನು ಸೃಷ್ಟಿ ಮಾಡಿದವರು ನೀವು. ಆ ಬಿರುಕು ದೊಡ್ಡದಾಗಿ ಅದರಲ್ಲಿ ನೀವು ಹೋಗ್ತೀರಿ. ಆ ಪ್ರಕರಣ ಇವತ್ತು ನಡೀತಾ ಇದೆ. ನೀವು ಆ ಬಿರುಕುಗಳು ದೊಡ್ಡದಾಗಿದೆ, ಆ ಬಿರುಕುಗಳ ಮಧ್ಯೆ ನೀವು ಬಿದ್ದು ಒದ್ದಾಡ್ತೀರಿ. ಇದು ಈ ದೇಶದಲ್ಲಿ ನಡೀತಕ್ಕಂಥದ್ದು. ಇದು ಪುತ್ತೂರಿನಲ್ಲಿ ನೋಡಿದ್ದೀವಿ, ಇದು ಜಿಲ್ಲೆಯಲ್ಲಿ ಆಗ್ತದೆ, ರಾಜ್ಯದಲ್ಲಿ ಆಗ್ತದೆ, ಈ ದೇಶದಲ್ಲಿ ಆಗ್ತದೆ. ಈ ದೇಶದಲ್ಲಿ ಮತ್ತೆ
ಇವತ್ತು ಸರ್ಕಾರಗಳು ನಮಗೆ ಯೋಜನೆಗಳನ್ನು ಕೊಡಬಹುದು. ನಾವು ಎಲ್ಲರೂ ಕೂಡ ಕೈ ಚಾಚುವಂತ ನಿಟ್ಟಿನಲ್ಲಿ ಯೋಜನೆಗಳನ್ನು ಕೊಡ್ತಾ ಇದೆ. ನಾವು ಯಾರಿಗಾದ್ರೂ ಕೊಡುವಂತ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು. ಸಿದ್ದರಾಮಯ್ಯ, ನಾವೆಲ್ಲರೂ ಕೂಡ ಕೈ ಚಾಚುವಂತೆ ನೀವು ಮಾಡಬೇಕು. 2,000 ಬಸ್ನಲ್ಲಿ ಇರ್ತೀರಿ, ಅಕ್ಕಿ ಫ್ರೀ ಕೊಡ್ತೀರಿ, ಕರೆಂಟ್ ಫ್ರೀ ಕೊಡ್ತೀರಿ. ನೀವು ನಮಗೆ, ನಮ್ಮ ಮಕ್ಕಳಿಗೆ ಮೆಡಿಕಲ್ ಕಾಲೇಜಲ್ಲಿ ಯಾವಾಗ ಕೊಡ್ತೀರಿ, ಇಂಜಿನಿಯರಿಂಗ್ ಕಾಲೇಜುಗಳನ್ನ ಯಾವಾಗ ಕೊಡ್ತೀರಿ, ನಮ್ಮ ಯುವಜನರ ಕೈಯಲ್ಲಿ ಉದ್ಯೋಗ ಯಾವಾಗ ಕೊಡ್ತೀರಿ? ನಾವು ನಿಮ್ಮ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನಾವು ದೇಣಿಗೆ ಮಾಡ್ತೀವಿ. ನೀವು ಬಿಟ್ಟಿ ಭಾಗಿಗಳನ್ನು ಕೊಟ್ಟು ಬಡವರನ್ನ ಕೈ ಚಾಚುವುದವರ ಇಡೀ ಸ್ವಾಭಿಮಾನವನ್ನ ಕಳ್ಕೊಳ್ಳುವಾಗಿ ನೀವು ಮಾಡಬೇಕು. ಒಳ್ಳೆಯ ಯೋಜನೆಗಳು ಹೌದು, ಆದರೆ ಇದನ್ನು ಮುಂದುವರಿಸುವಂತಹ, ಶಾಶ್ವತವಾಗಿ ಮುಂದುವರಿಸುವಂತಹ ಪ್ರಯತ್ನ ಬೇಡ. ಆದರೆ ಇದನ್ನ ಒಂದು ಹಂತದಲ್ಲಿ ಬಡತನದಿಂದ ಮೇಲಕ್ಕೆತ್ತುವಂತಹ ಯೋಜನೆಗಳನ್ನು ನೀವು ತನ್ನಿ. ಬಡವರಿಗೆ ಆರೋಗ್ಯವನ್ನು ಕೊಡಿ, ಆಸ್ಪತ್ರೆಗಳನ್ನು ಕಟ್ಟಿ, ಶಾಲಾ ಕಾಲೇಜುಗಳನ್ನು ತೆರೆಯಿರಿ. ಆ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದರೆ ಅವರಿಗೆ ಉದ್ಯೋಗಗಳನ್ನು ಕೊಡಿ. ಸರ್ಕಾರಿ ಇಲಾಖೆಗಳಿರ್ತಕ್ಕಂಥ ಲಕ್ಷಾಂತರ ಉದ್ಯೋಗಗಳಿವೆ ಸಿದ್ದರಾಮಯ್ಯ ಅವರೇ, ಅದನ್ನು ನನ್ನ ರಾಜ್ಯದಲ್ಲಿ ಭರ್ತಿ ಮಾಡುವಂತಹ ಒಂದು ಭಾಗ್ಯವನ್ನು ನೀವು ಕೊಡಿ. ಉದ್ಯೋಗ ಭಾಗ್ಯವನ್ನು ಯುವಜನರಿಗೆ ಕೊಡಿ. ಆ ಮೂಲಕ ಯುವಜನರಿಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ನೀವು ಮಾಡಬೇಕು. ಈ ಜಿಲ್ಲೆಯಲ್ಲಿ ಇವತ್ತೇನು ಬಿಜೆಪಿಯ ಬಣ್ಣ ಬಯಲಾಗಿದೆ. ಒಂದು MLA ಸೀಟಿಗಾಗಿ 7 ಕೋಟಿ ರೂಪಾಯಿ ಲಂಚ ಕೊಡುವಂತಹ ಒಂದು ಪಕ್ಷ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ. 7 ಲಕ್ಷ ರೂಪಾಯಿ ಟಿಕೆಟ್ ಕೊಡುವುದಕ್ಕೆಲ್ಲ, ಟಿಕೆಟ್ ಕೊಡಿಸಲಿಕ್ಕೆ 7 ಕೋಟಿ ರೂಪಾಯಿ ಕೊಡುವಂತಹ ಒಂದು ವ್ಯವಸ್ಥೆ. ಹಾಗೆ ಸುರತ್ಕಲ್ನಲ್ಲಿ ಮಾಡಿರ್ತಕ್ಕಂಥ ಭಾಷಣ ನಾವೆಲ್ಲ ನೋಡಿದ್ದೇವೆ. MIT ಹೋಗುವಂತಹ ಮುಸಲ್ಮಾನರಿಗೆ ಎಷ್ಟು ದರ್ಪ ಇದ್ರೆ ನಾವು ಏನು ಮಾಡಬೇಕು? ನಿಮ್ಮ ದರ್ಪ ಇವತ್ತು ನೀವು ಸಾಧುವಿನ ನೊರೆಯನ್ನ ನುಂಗಿ ಹೊರಗಾಗಿ ಇವತ್ತು ನಿಮ್ಮ ದರ್ಪ ಎಲ್ಲ ಹೊರಗೆ ಬಂದಿದೆ. ನಿಮ್ಮ ವಿಡಿಯೋ ಕ್ಲಿಪ್ಪಿಂಗ್ ನಾವು ನೋಡ್ತಾ ಇದ್ದೀವಿ. ಯಾರಾದರೂ ಸಂಘ ಪರಿವಾರದ ನಾಯಕರು ಯಾರಾದರೂ ಸಹಾಯ ಮಾಡಿ ಮಾತಾಡಿ, ಯಾಕೆ ಸಹಾಯ ಮಾಡೋದಿಲ್ಲ? ಸಹಾಯ ಮಾಡಿ. ನಿಮಗೆ ನಿಮ್ಮ ಹಿಂದುತ್ವಕ್ಕಾಗಿ, ನಿಮ್ಮ ಆ ಚಳವಳಿಗಾಗಿ, ಹಿಂದುತ್ವ ಚಳವಳಿಗಾಗಿ ಎಷ್ಟು ಗೇಟ್ಗಳನ್ನು ಹಾಕಿಸಿಕೊಂಡವರು ಇವತ್ತು ಯಾರು ಮಾತಾಡೋದಿಲ್ಲ? ಯಾಕೆ ಮಾತಾಡೋದಿಲ್ಲ? ಗೋವಿಂದ ಪೂಜಾರಿ ಅನ್ನುವಂತ ಒಬ್ಬ MLA ಟಿಕೆಟ್ ಹಾಕಿ 7 ಕೋಟಿ ರೂಪಾಯಿ ಕೊಡುವಾಗ ಏನು ಕಬಾಬ್ ಅಂಗಡಿಯವರ ವಿಚಾರ ಹೇಳ್ತೀವಿ. ಒಂದು ಕಬಾಬ್ ಅಂಗಡಿಯವರಿಂದ ಅದನ್ನು ಮಾಡಿಸಲಿಕ್ಕೆ ಸಾಧ್ಯ ಇದೆ. ಒಂದು ಕಬಾಬ್ ಅಂಗಡಿಯವರಿಗೂ 7 ಕೋಟಿ ರೂಪಾಯಿ ಲಂಚ ಕೊಡುವಂತ ಉದ್ಯಮಿ ಆತರ ಆಲೋಚನೆಗಳು ಹೇಗಿರ್ತದೆ? ಅಷ್ಟೊಂದು ಮಂಗಾಗಿದ್ದವರು ಅಷ್ಟು ಉಳಿಲಿಕ್ಕೆ ಸಾಧ್ಯ ಇದೆ. ಅಷ್ಟೊಂದು ಮಂಗನಾಗಿದ್ರೆ ಅವರಿಗೆ ಅಷ್ಟೊಂದು ದೊಡ್ಡ ಉದ್ಯಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಂಘ ಪರಿವಾರದವರು ಉತ್ತರವನ್ನು ಕೊಡಬೇಕು. ರಾಜ್ಯ ಸರ್ಕಾರ ಆ ಒಂದು ಪ್ರಕರಣವನ್ನು ಗಂಭೀರವಾಗಿ ತನಿಖೆಯನ್ನು ಮಾಡಬೇಕು. ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಎಷ್ಟೆಷ್ಟು ಕಡೆಗಳಲ್ಲಿ ಈ ರೀತಿ ವಂಚನೆಯನ್ನು ಮಾಡಿದ್ದಾರೆ, ಚೈತ್ರ ಕುಂದಾಪುರದಂತಹ ಅದೆಷ್ಟು ನಾಯಕರು ಇದರ ಹಿಂದಿದ್ದಾರೆ ಎನ್ನುವುದನ್ನ ಬಯಲು ಮಾಡತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕು. ಆ ಮೂಲಕ ಸಂಘ ಪರಿವಾರದ ಮುಖವಾಡವನ್ನು ಕಿತ್ತು ಇವತ್ತು ದುಡ್ಡು ಮಾಡತಕ್ಕಂಥ, ದುಡ್ಡನ್ನು ಹೊಡಿತಕ್ಕಂಥ ವಿಚಾರದಲ್ಲಿ 40% ಕಮಿಷನ್ ಇರ್ಬೋದು. ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರವನ್ನು ಕೂಡ ತನಿಖೆ ಮಾಡಿದೆ. ಇವತ್ತು ಬಿಜೆಪಿಯ ಸಂಘ ಪರಿವಾರದ ನಿಜವಾದ ಮುಖ ಈ ಜಗತ್ತಿನ ಮುಂದೆ, ಈ ಜನರ ಮುಂದೆ ಬಯಲಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಅದೊಂದು ಪ್ರಕ್ರಿಯೆಯನ್ನು ಸರ್ಕಾರ ಮಾಡಬೇಕು. ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಯುವಜನರಿಗೆ, ಈ ಮಂಗಳೂರು ಉಲ್ಲಾಲ ತಾಲೂಕಿನಲ್ಲಿ ಯುವಜನರು, ಯುವಜನರಿಗೆ ಇಲ್ಲಿ ಅನೇಕ ಕಂಪನಿಗಳು ಬರ್ತಾ ಇದೆ, ಅದರ ಉದ್ಯೋಗಗಳು ಸಿಗ್ತಾ ಇದೆ. ಅದೇ ಯುವಜನರಿಗೆ ಉದ್ಯೋಗ ಅವಕಾಶ ಇದೆ, ಕೈಯಲ್ಲಿ ಸರ್ಟಿಫಿಕೇಟ್ಗಳಿವೆ, ಆದರೆ ಉದ್ಯೋಗ ಸಿಗ್ತಾ ಇದೆ. ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ದುಡಿಯುವಂತಹ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಆ ರೀತಿಯ ಒಂದು ಪರಿಸ್ಥಿತಿಗೆ ಬಂದಿದ್ದೇವೆ. ಝೊಮ್ಯಾಟೊ, ಸ್ವಿಗ್ಗಿಗಳಿಗೆ ಬೇಕಾಗಿರತಕ್ಕಂಥ ವಿದ್ಯಾರ್ಥಿ ಗಾಡಿ ಬಿಡ್ಲಿಕ್ಕೆ ಗೊತ್ತಿರಬೇಕು, DL ಇರಬೇಕು, ಮೊಬೈಲ್ ನೋಡ್ಲಿಕ್ಕೆ ಗೊತ್ತಿರಬೇಕು. ಮೊಬೈಲ್ ಎಂತ ಅವಿದ್ಯಾವಂತರಿಗೆ ಕೂಡ ಮೊಬೈಲ್ ನೋಡ್ಲಿಕ್ಕೆ ಗೊತ್ತಿಲ್ಲ. ಅಂತ ಕೆಲಸವನ್ನ ಮಾಡ್ತಾ ಇದೆ. ಯುವಜನರಿಗಾಗಿ ಉದ್ಯೋಗವನ್ನು ಕೊಡಬೇಕು. ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಹೊಸ ತಾಲೂಕಿನಲ್ಲಿ ಬೇಕಾಗಿರ್ತಕ್ಕಂಥ ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಉಲ್ಲಾಲ ತಾಲೂಕು ಘೋಷಣೆ ಮಾಡಿದರೆ ಸಾಲವಿಲ್ಲ. ಉಲ್ಲಾಲ ತಾಲೂಕಿನಲ್ಲಿ ಇಡೀ ಇಲಾಖೆಯಲ್ಲಿ ಸಿಗುವಂತಹ ಎಲ್ಲ ಅವಕಾಶಗಳು ಉಲ್ಲಾಲ ತಾಲೂಕಿನಲ್ಲಿ ಸಿಗಬೇಕು. ಒಂದು ಪೂರ್ಣ ಪ್ರಮಾಣದಲ್ಲಿ ಈ ತಾಲೂಕನ್ನು ರಚನೆ ಮಾಡಿ ಆ ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳ ನೇಮಕ ಮಾಡಬೇಕು. ಒಂದು ತಹಸೀಲ್ದಾರ್
ಚಿಂತನೆಗಳನ್ನ ನಡೆಸಬೇಕು. ಆ ಮೂಲಕ ಉಳ್ಳಾಲ ತಾಲೂಕು ಸಮ್ಮೇಳನ ಯಶಸ್ವಿ ಆಗಬೇಕು ಅಂತ ನಾನು ಹಾರೈಸಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವರಿಗೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಿಕೆ ಇತಿಹಾಸ ಅವರಿಗೆ ಧನ್ಯವಾದ. ಅದೇ ರೀತಿ ಉದ್ಘಾಟನಾ ಸಮಾರಂಭದಲ್ಲಿ ಮಧ್ಯದ ದೇರಿ ಕಟ್ಟಿದ್ರ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಇದ್ದಾರೆ. ಅದರ ಜೊತೆಗೆ ಅನೀಫ್ ಕೊಡೋರು ಸೈಡ್ ಇದ್ದಾರೆ. ಇವರಿಗೆ ಕೂಡ ಅವರ ಇರುವಿಕೆಯನ್ನು ಗೌರವಿಸಿದವರಿಗೆ ಕೂಡ ಸ್ವಾಗತ ನೀಡುತ್ತಿದ್ದೇನೆ. ಈಗ ಈ ಸಮ್ಮೇಳನವನ್ನ ಉದ್ದೇಶಿಸಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವಂತಹ ಮಾಬಳ್ಳಿ ತಿರುಮಲ ಅವರು ಮಾತಾಡಬೇಕು ಕೇಳುವುದು. ಈ ಸಭೆದ ಅಧ್ಯಕ್ಷರು ಅಂಜನೆ ಉದ್ಘಾಟನೆ ಮಾಡಿದಂಚಿನ ಡಿವೈಎಫ್ದ ಜಿಲ್ಲಾ ನಾಯಕರೇ ಅಂಚಿನ ಬಿಕೆ ಇತಿಹಾಸ ವೇದಿಕೆ ನಮ್ಮ ಹಿರಿಯ ನಾಯಕರೇ ಅಂಚಿನ ಬಿಪಿನ್ ಲೋಕಾಯನ ಅಂಜನೆ ಕೆಎಚ್ ಮಿತ್ರ ಪಕ್ಕ ಡಿವೈಎಫ್ದ ಜಿಲ್ಲಾ ನಾಯಕರು ಕಮಿಟ್ಸಿನಿ ಡಿವೈಎಫ್ದ ಉಳ್ಳಾಲ ವಲಯ ಸಮ್ಮೇಳನ ನಮ್ಮ ಉಳ್ಳ ಬಿಕೆ ಇತಿಹಾಸ ನಮ್ಮ ನಾಯಕರು ಬಹಳಷ್ಟು ರಾಷ್ಟ್ರ ಮಟ್ಟದ್ದು ಉಳ್ಳಾಲ ತಾಲೂಕು ಮಟ್ಟದ ಬಗ್ಗೆ ಬಾರಿ ವಿವರವಾದ ಡಿವೈಎಫ್ದ ಪಾತ್ರ ಪಕ್ಕ ಒಟ್ಟು ನಡೆದುಕೊಂಡು ವ್ಯವಸ್ಥೆದ ಬಗ್ಗೆ ಬಾರಿ ವಿವರವಾದ ವಿವರಣೆ ಮಾಡ್ತೇವೆ. ಖಂಡಿತವಾದ ಈ ಡಿವೈಎಫ್ಐ ಆ ಒಂದು ವ್ಯವಸ್ಥೆ ಡಿವೈಎಫ್ಐ ಬಂದು ಕುದರೆ ಈ ನಮ್ಮ ನಾಡು ಇಚ್ಚಿನ ಬಹುಶಃ ಇಚ್ಚಿನ ತಪ್ಪುಗಳು ಸರಿಗಳು ಬಂದ ಬಗ್ಗೆ ಚರ್ಚೆ ನಮ್ಮ ನೋಡಿದ್ದು ದಯಮಾಡ ಭಗತ್ ಸಿಂಗ್ನ ಆ ಹೋರಾಟದ ದಿನಾಂಕದ ಬಗ್ಗೆ ನಿಮಿಟ್ಟದ ಡಿವೈಎಫ್ಐದ ಪಾತ್ರದ ಬಗ್ಗೆ ಬಾರಿ ವಿವರ ಮಾಡ್ಕೊಂಡಾಗ ನಂಗೆ ತೋರಿಸಿದ್ರು ದಯಮಾಡ ನಮ್ಮ ನಾಡು ಸುಳ್ಳು ಸತ್ಯಗಳು ಪೂರ ವ್ಯವಸ್ಥೆ ಮಾಡಿಕೊಂಡು ಆನ ಅದು ಸುಳ್ಳು ಸತ್ಯ ಬಂದ್ಕೊಂಡು ಚರ್ಚೆನೆ ನಮ್ಮ ಈ ಡಿವೈಎಫ್ಐ ಬಂದ್ಕೊಂಡ ವಿಚಾರ ಸಂಘಟನೆದ ಆಶಯ ಸಿದ್ಧಾಂತ ಇಚ್ಚಿನ ಬಹುಶಃ ನಮ್ಮ ನಾಡಿಗೆ ಗೊತ್ತಾಗ್ತದೆ. ಆ ಕಾರಣಕ್ಕೋಸ್ಕರ ಹಲವಾರು ಜನ ದಯಮಾಡ ಸಮಾಜಗಳು ಸ್ವತಂತ್ರವಾದ ನಮ್ಮ ಹಕ್ಕುದಾರ ಮಂಡಳದ ಬಗ್ಗೆ ಜನಗಳಿಗೆ ಅರಿವು ಹೆಚ್ಚಿ ದಯಮಾಡ ಸಾಮಾನ್ಯವಾದ ಇತಿಹಾಸ ಮಂಡಳ ದಯಮಾಡ ದೇಶದ ಬೇರೆ ಬೇರೆ ರಾಜ್ಯದ ಪರಿಸ್ಥಿತಿಗಳು ಅಲ್ಪ ನಮ್ಮ ಸಂಘಟನೆ ವಿದ್ಯಾರ್ಥಿನ ಜಾಗ ಜನಕನ ಹಕ್ಕದಾದ ಅಥವಾ ನಮ್ಮ ನ್ಯೂಸ್ ಬರುವಂತಹ ಕೆಲವು ವಿಚಾರವುದಾದ ಐದು ಪ್ರತಿಕ್ರಿಯೆವುದಾದ ಅಥವಾ ಡಿವೈಎಫ್ಐ ಇಚ್ಚಿನವರು ಈ ಪ್ರಶ್ನೆದ ಪಾತ್ರದಾದ ಮಂಡಳ ಬಗ್ಗೆ ಮಾತಾಡ್ತಾರೆ. ಡಿವೈಎಫ್ಐ ಇಚ್ಚಿನ ದಯಮಾಡ ನಂಗೆ ಮಾತ ವ್ಯವಸ್ಥೆದ ಉಪ್ಪುನಾಗ ಎಷ್ಟು ಮಹತ್ವ ಗೊತ್ತಾಗ್ತದೆ. ಅವು ಇಚ್ಚಿನ ಹೆಚ್ಚು ಉಪ್ಪುಕೊಂಡ ಬಗ್ಗೆ ನಾವು ಮಾತಾಡಿ ಮಾಡ್ಕೊಡಿ. ಉತ್ತರ ಪ್ರದೇಶದ ಬಗ್ಗೆ ಪಡೆದ 36 ಜನ ದಿನ ರಾತ್ರಿ ಮನಸ್ಸಿನ ಅಂತ చెప్పి 36% ಜನ ರಾತ್ರಿ ಮನಸ್ಸು ಮಾಡ್ಬಾರ್ದು చెప్పిన ಪರಿಸ್ಥಿತಿ ಉಂಟು ಈ ದೇಶದಲ್ಲಿ ಹಲವಾರು ಜಾಗಗಳು ಉಂಟು. ಅಪ್ಪರ ಮೂರು ನನ್ನ ಪರಿಸ್ಥಿತಿ ದಾಯಿಸಿ ದಯಪಟ್ಟು ನಮ್ಮ ಹಿರಿಯರು ಇತ್ತೆ ಮುಟ್ಟ ಬೇರೆ ಬೇರೆ ಕಾರಣ ಸುಧಾರಣೆ ಬಂದು ಇನಿ ಮುಟ್ಟದ ಮೂರು ಈ ಜಿಲ್ಲೆ ನಮ್ಮ ಶಕ್ತಿ ಭಾರಿ ಇದೆಯಾ ಆದ್ರೆ ಡಿವೈಎಫ್ಐ చెప్పిన ಮುಂಜೋಗಿ ಸ್ವರದ ಅವು ಜನಕನ ನಾಡಿಟ್ಟು ಎಂದರ ಸುಳ್ಳು ಎಂದು ಆಡ ಜನಕನ ನಾಡಿಟ್ಟು ನಮಗೆ ಸತ್ಯ ಮುಂದೆ ಬಂದ್ರೆ ದೊಡ್ಡ ಸಾಧ್ಯ ಆಗಿದೆ ಡಿವೈಎಫ್ಐ ಐದು ಜಿಲ್ಲಾ ಮುಖಂಡರು ದಿನನಿತ್ಯ ಅವು ಬೇರೆ ಬೇರೆ ವಿಚಾರದ ಬಗ್ಗೆ ದಯಪಟ್ಟು ಇಂಥ ಮಾಧ್ಯಮಗಳು ಆ ವಾಸ್ತವಿಕ ವಿಷಯ ನಮ್ಮ ನಡುವೆ ಹೊಂದಿಸಿ ಅಪ್ಪ ಆ ವಾಸ್ತವಿಕ ವಿಷಯ ಇತರ ಜನಗಳ ನಡುವೆ ಕೊಂಡ್ಕೊಂಡ ಮಹತ್ವದ ವಿಚಾರವನ್ನು ಪಣಮುಪ್ಪುರಿ ಡಿವೈಎಫ್ಐ ಇಂಥ ವಿಷಯ ಬಂದಿದೆ ದಯಮಾಡ ನೋಡಿ ನಮ್ಮ ಕೋಣಾಜೆ ನಮ್ಮ ಈ ಕ್ಷೇತ್ರ ಪ್ರಭಾಕರ ಭಟ್ ನೀತಿಯನ್ನು ಕನ್ನಡ ವಿಷಯ ಮಾಡ್ತಾರೆ ಯೂನಿವರ್ಸಿಟಿ ಪ್ರಶ್ನೆ ಬಹುಶಃ ನಮ್ಮ ಭೂತ ಸ್ವಾತಂತ್ರ್ಯ ಪೂರ್ವಳಿ ಧಾರ್ಮಿಕ ಸಂಸ್ಥೆಗಳು ಬೇರೆ ಬೇರೆ ಅವು ಮಠ ಅವು ದೇವಸ್ಥಾನ ಅವು ಮಸೀದಿಲು ಅವು ಚರ್ಚಿನವು ಆ ಧಾರ್ಮಿಕ ಕ್ಷೇತ್ರದ ನಡುವೆ ಜನಕ್ಕೆ ವೈಜ್ಞಾನಿಕವಾಗಿ ವಿಚಾರಗಳು ಬಂದು ಶಿಕ್ಷಣ ಸಂಸ್ಥೆಗಳು ಆರಂಭ ಮಾಡ್ತಾರೆ. ಅವು ನಮ್ಮ ಮೂಲ ಹಲವಾರು ದೇವಸ್ಥಾನಗಳು ಮಾಡ್ತೀವಿ ಮಠಗಳನ್ನು ಮಾಡ್ತೀವಿ ಉಳ್ಳಾಲದ ಮಸೀದಿನ ಮದನಿ ಶಾಲೆಗಳು ಮಾಡ್ತೀವಿ ಬೇರೆ ಬೇರೆ ಕ್ರಿಸ್ತಂತ ಮಾತಾ ಚರ್ಚಿನ ಶಾಲೆಗಳು ಜನಕ್ಕೆ ಶಿಕ್ಷಣ ಕೊಡೋದು ಆನ ನಮ್ಮ ಈ ಇರಬಹುದು ಎದುರ್ಕೋಬಹುದು ನಮ್ಮಂತ ಆಲೋಚನೆ ಮಾಡ್ಕೊಡೋದು ದಯಪಟ್ಟ ಬ್ಯಾಂಗ್ಳೂರ್ನಲ್ಲಿ ಒಂದು ಯೂನಿವರ್ಸಿಟಿ ನಡುವೆ ಕಂಪೌಂಡರ್ ದೇವಸ್ಥಾನ ಅವರು ಬಂದು ನಮ್ಮ ಚರ್ಚೆಗಳು ಸ್ಟಾರ್ಟ್ ಆದ ಅವ್ರು ಹೋರಾಟಗಳು ಸ್ಟಾರ್ಟ್ ಆದ ನಮ್ಮ ಕೋಣಾಜಿನ ಯೂನಿವರ್ಸಿಟಿ ನಡುವೆ ಗಣಪತಿ ಓಡುವಂತ ಬಗ್ಗೆ ಚರ್ಚೆ ಆಡ್ತಾರೆ ಬಟ್ ನಮ್ಮ ಆ ಕಾಲಗಳು ಎದುರ್ಬೋದ ಇನಿ ಬಿರಬಲ್ಲ ಈ ಸಮಸ್ಯೆ ಇಂಚಿನ ಮೂಲ ಪ್ರಶ್ನೆ ಒಂದು 10 ಜನ ಬೇರೆ ಬೇರೆ ಆಲೋಚನೆ ಮಾಡ್ಕೊಡ್ಕೊಂಡು ಧ್ವಜಬಾತ್ ಡಿವೈಎಫ್ಐ ಐದು ಡಿವೈಎಫ್ಐ ನಾಯಕರು ಯಾಕಂದ್ರೆ ಇಂಥದ ಡಿವೈಎಫ್ಐ ಜಿಲ್ಲಾ ನಾಯಕತ್ವ ರಾಜ್ಯ ನಾಯಕತ್ವ ಪ್ರತಿ ದಿನದ ಆ ಬಗೆಟ್ ಒಂಜತ್ತು ವಿಷಯದ ಬಗ್ಗೆ ಜನಕ್ಕೆ ಮನವರಿಕೆ ಮಾಡುವಂತ ಬಾರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಕೊಂಡು ನನಗೆ ಗೆಲುವು ತಿಕ್ಕದಿಸಿ ಪೂರಂ ಮಾಡು ವ್ಯಾಪಾರ ಡಿವೈಎಫ್ಐ ಪ್ರಶ್ನೆ ಉಂಟು ಒಂದು ಇಂಚಿನ ಸಮಸ್ಯೆ ಉಂಟು ಮಾಡಿ ಧ್ವಜಬಾತ್ ಹೋರಾಡಲು ಸಾಧ್ಯ ಏನು ಗೆಲುವು ಮಾಡುತ್ತಂಡ ನಮ್ಮ ಇತ್ತೆ ನಮ್ಮ ಹೋರಾಟಗಳು ಮಲ್ಲ ಶಕ್ತಿ ಮಲ್ಲ ಸಂಖ್ಯೆ ಮಲ್ಲ ಶಕ್ತಿ ಆಂಡ ಇತ್ತಿನಕ್ಕೂ ಜನಕನ ನಡುವೆ ಈ ಬಗ್ಗೆ ಅರಿವು ಮೂಡಿಸುವ ಬೇರೆ ಯಾವ ಇತ್ತೆ ನಮ್ಮ ಡಿವೈಎಫ್ಐ ಅರೇಕಲ ಗ್ರಾಮ ಉಂಟ ಅರೇಕಲ ಗ್ರಾಮ ಉಂಟ ಮಲ್ಲ ರಾಜಕೀಯವಾಗಿ ಜಿಲ್ಲೆ ಶಕ್ತಿ ಆಡದ ನಾನು ಅರೇಕಲ ಪಂಡಿತ ಜನಪಾತ ಡಿವೈಎಫ್ಐ ಗ್ರಾಮ ರಾಜಕೀಯವಾಗಿ ಚುನಾವಣಾ ರಾಜಕೀಯ ನಮ್ಮ ಎಲ್ಲಿ ಆಗುತ್ತೆ ದಯಮಾಡ ಇತಿಹಾಸ ದಯಮಾಡ ಅಮಿರಾಖಾನ್ ಅಂತ ಹೇಳಿ ಬಂದು ಇತ್ತೆ ಮುಟ್ಟದ ಹೋರಾಟದ ದಿನಕ್ಕೂ ಡಿವೈಎಫ್ಐ ಈ ಗ್ರಾಮ ಇತ್ತಿನ
ಡಿವೈಎಫ್ಐ ಗ್ರಾಮ ಬಂದು ಅರೇಕರ ಬಂದು ಡಿವೈಎಫ್ಐ ಹೌದಾಗಿ ಆ ಜನಕಲ ಪ್ರಶ್ನದ ಬಗ್ಗೆ ನಮ್ಮ ದಾದಾಡಲು ವಿಚಾರವನ್ನು ಇಟ್ಟಿರುವ ಅದಕ್ಕೋಸ್ಕರ ನಿಮ್ಮ ಇನಿ ಬೈನ ಡಿವೈಎಫ್ಐ ಕಾರ್ಯಕರ್ತ ಈ ಉದ್ಘಾಟನಾ ಸಮಾರಂಭ ಇರುವುದ ನನ್ನ ಎಂಟುಲ ಡಿವೈಎಫ್ಐ ಉಳ್ಳಾಲ ವಲಯ ಅಧ್ಯಕ್ಷರಾಗಿದ್ದ ಈ 12 ವರ್ಷಗಳು ಆ ಪರ್ತುಲ್ಲ ಹಿಂಗೆ ಪ್ರತಿನಿಧಿ ಬಾರಿಮಲ ಸಂಖ್ಯೆ ಅವಾಗ ನಮ್ಮ ಇತ್ತಿನ ಸಂಖ್ಯೆಯ ಜನಗಳು ಭವಿಷ್ಯ ಒಂದು ಎಡ್ಡೆ ಸಂಘಟನೆ ಕಟ್ಟರೆ ಈ ಸಮ್ಮೇಳನ ಒಂದು ಎಡ್ಡೆ ಸ್ಫೂರ್ತಿ ಅವಳು ಆ ಮುಖಾಂತರ ಜನಕ್ಕೆಲ್ಲ ಮಾಡುತ್ತ ಪ್ರಶ್ನೆ ನನ್ನ ಪರಿಹಾರ ಕೊಟ್ಟರೆ ನಮ್ಮ ಡಿವೈಎಫ್ಐ ಉಳ್ಳಾಲ ವಲಯಕ್ಕೆ ಸಾಧ್ಯ ಅವಳೆ ಆ ಮುಖಾಂತರ ನಮ್ಮ ಡಿವೈಎಫ್ಐ ಸಂಘಟನೆ ಬಲಿಷ್ಠವಾದ ಕಟ್ಟರೆ ಒಂದು ಹೊಸ ಸಮಿತಿ ಸಮ್ಮೇಳನ ಆಯ್ಕೆ ಅವಳು ಬಂದು ಆಶಿಸುವುದು ಹೆಂಗೆ ಪಾತ್ರ ಅವಕಾಶ ಕೊಡಲಿಕ್ಕೆ ಮಾತುಗಳು ಹೊಂದಿಸುವ ಪಾತ್ರ ಉದ್ಘಾಟನೆ ಮಾಡಿ ನಮ್ಮೊಂದಿಗೆ ನಮ್ಮ ಆತ್ಮೀಯರು ಆದಂತಹ ಸಂಘಟನೆಯ ಇಡೀ ಜಿಲ್ಲೆಯಲ್ಲಿ ಹೋರಾಟದ ಮೂಲಕವೇ ಸಂಚಲನ ಮೂಡಿಸುತ್ತಿರುವಂತಹ ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಉಳ್ಳಾಲ ತಾಲೂಕಿನ ಅಧ್ಯಕ್ಷರಾದ ರಫೀಕ್ ಕರೇಕಲ್ ಅವರಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿಯಲ್ಲಿ ಈ ಪ್ರದೇಶದ ಹಿರಿಯ ಹೋರಾಟದ ನಮ್ಮ ಹಿರಿಯರು ಆದ UP ಲೋಕಯ್ಯ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಿರಿಯ ಹೋರಾಟಗಾರರಾದಂತಹ KH ಅಮಿತಾಕ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಡಿವೈಎಫ್ಐ ಉಳ್ಳಾಲ ವಲಯ ಇದರ ಮಾಜಿ ಅಧ್ಯಕ್ಷರಾದಂತಹ ಮಹಾಬಲ ಟಿ ನೆಪ್ಪಲಿಪಾಲ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಡಾಕ್ಟರ್ ಜೀವನ್ ರಾಜ್ ಕುತ್ತಾರ್ ಅವರಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಿತಿನ್ ಕುತ್ತಾರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅಸ್ಮಾನ್ ಕಲೇಕಳ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯರಾದ ಅಶ್ರಫ್ ಅರೇಕಳ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ಸಭೆಯಲ್ಲಿ ಹಾಜರಿರುವ ಈ ಬೇರೆ ಬೇರೆ ಘಟಕದಿಂದ ಭಾಗವಹಿಸಿದ ಎಲ್ಲ ಸಂಗಾತಿಗಳಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಈಗ ಕೊನೆಗೊಳಿಸ್ತಾ ಇದ್ದೇವೆ. ಎಲ್ಲ ಸಂಗಾತಿಗಳಲ್ಲಿ ಮೊದಲನೇ ತಿಳಿಸಿದ ಹಾಗೆ ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿನಿಧಿ ಅಧಿವೇಶನದಲ್ಲಿ ಭಾಗವಹಿಸಬೇಕು. ಪ್ರತಿನಿಧಿ ಅಧಿವೇಶನ ಆದ್ಮೇಲೆ ನಮಗೆ ಕಮಿಟಿಯನ್ನು ರಚನೆ ಆಗಬೇಕು. ಎಲ್ಲರೂ ಕೂಡ ತಾವು ಇದ್ದು ಒಂದು 2 ಗಂಟೆ ಅವಧಿ ನಮ್ಮೊಟ್ಟಿಗೆ ಇರಬೇಕು ಅಂತ ವಿಶೇಷವಾಗಿ ಸಂಗಾತಿಗಳಿಗೆ ಸೂಚಿಸುತ್ತಾ ಈ ಒಂದು ಧನ್ಯವಾದ ಕಾರ್ಯಕ್ರಮವನ್ನು